ನಮಸ್ತೆ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ಇವತ್ತು ಒಂದು ವಿಶೇಷ ಕಾರ್ಯಕ್ರಮವನ್ನು ಸಂಘಟನೆ ಮಾಡ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ನಮ್ಮ ಕರಾವಳಿ ಭಾಗದಲ್ಲಿ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ವೈಚಾರಿಕವಾಗಿ ಒಂದಷ್ಟು ವಿಚಾರಧಾರೆಗಳನ್ನು ಸಾಕಷ್ಟು ಮನಸ್ಸುಗಳಲ್ಲಿ ವಿಚಾರ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದಷ್ಟು ವಿಚಾರದ ಅಂಶಗಳನ್ನು ಇವತ್ತು ಅಲ್ಲಲ್ಲಿ ಗುರುತಿಸ್ತಕ್ಕಂಥ ವ್ಯಕ್ತಿಗಳಲ್ಲಿ ಪ್ರಮುಖರಾದಂಥವರು ನಮ್ಮೊಟ್ಟಿಗೆ ಗಣ್ಯರು ಅತಿಥಿಗಳಾಗಿದ್ದಾರೆ. ಯಾರು ಅಂತೀರಾ? ಖಂಡಿತವಾಗಲೂ ನಿಮಗೆ ಅವರನ್ನು ಪರಿಚಯ ಮಾಡಿಕೊಡ್ತೇವೆ. ಈ ಹಿಂದೆ ಸಾಕಷ್ಟು ನಿಮಗೆಲ್ಲರಿಗೂ ಚಿರಪರಿಚಿತರು, ಕರ್ನಾಟಕದ ಮೈನಾರಿಟಿ ಕಮಿಷನಲ್ಲಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದಂಥವರು. ಬಹಳ ಮುಖ್ಯವಾಗಿ ಅನ್ವರ್ ಮಣಿಪಾಡಿ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮದಲ್ಲಿ ಸ್ವಾಗತ. ನಮಸ್ತೆ. ಎಸ್ ಸರ್, ಅನ್ವರ್ ಮಣಿಪಾಡಿ ಅವರು ಅಂತಿದ್ದಾಗೆ ಕರಾವಳಿ ಭಾಗಕ್ಕೆ ನೆನಪಾಗ್ತಕ್ಕಂಥದ್ದು ನಿಮ್ಮ ಒಂದಷ್ಟು ಕೆಲಸ ಕಾರ್ಯಗಳು. ಬಹಳ ಮುಖ್ಯವಾಗಿ ಏನು ವಕ್ಫ್ ಬೋರ್ಡ್ನಲ್ಲಿ ನೀವು ಒಂದಷ್ಟು ಚಳುವಳಿ ಥರ ಒಂದಷ್ಟು ಕೆಲಸಗಳನ್ನು ಚಟುವಟಿಕೆಗಳನ್ನು ಮಾಡಿದ್ರಿ. ಹಾಗೆ 3 ವರ್ಷ ಮೈನಾರಿಟಿ ಕಮಿಷನಲ್ಲಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ರಿ. ಒಂದಷ್ಟು ಬೇರೆ ಬೇರೆ ಅಂಶಗಳಲ್ಲಿ ಗಮನಾರ್ಹವಾದಂಥ ವಿಚಾರಧಾರೆಗಳನ್ನು ನಮ್ಮ ಯುವಕರಲ್ಲಿ ಬಿಟ್ಟವರು ಸರ್ ನೀವು. ಆ ಹಿನ್ನೆಲೆಯಲ್ಲಿ ಒಂದಷ್ಟು ನಾವು ಇವತ್ತು ಚರ್ಚೆಯನ್ನು ಮಾಡುವಾಗ ಬಹಳ ಮುಖ್ಯವಾಗಿ ಒಂದು ಪ್ರಶ್ನೆ ನಿಮಗೆ ಕೇಳಬೇಕು ಅನಿಸ್ತಕ್ಕಂಥದ್ದು. ಕೇಳಿ. ಇವತ್ತು ನಮ್ಮ ಸಮಾಜದಲ್ಲಿ ಒಂದು ಮುಸ್ಲಿಂ ಸಮುದಾಯದಿಂದ ಬಂದವರಾಗಿ ನಾವು ನಿಮ್ಮ ಸೇವೆಗಳಿಗೆ ನಿಮ್ಮ ಚಟುವಟಿಕೆಗಳಿಗೆ ನಂತರ ಬರೋಣ. ಒಂದು ಕೆಲವು ಬಾರಿ ಈ RSS ಸಂಘಟನೆಯವರ ಒಂದಷ್ಟು ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಿದ್ರಿ, ಅಥವಾ ಅದರಲ್ಲಿ ಸಕಾರಾತ್ಮಕವಾದಂಥದ್ದನ್ನು ಹುಡುಕಿ ಅದನ್ನು ಅಪ್ಲೈ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರಿ ಅಂತಕ್ಕಂಥದ್ದು ಸಮಾಜದಲ್ಲಿ ಕೇಳಿ ಬರ್ತಕ್ಕಂಥ ವಿಚಾರಗಳು. ಈ ನೆಲೆಗಟ್ಟಿನಲ್ಲಿ ಯಾಕೆ ಈ ರೀತಿಯಾಗಿ ನೀವು ಮಾಡಬೇಕು ಅಂತ ನಿಮಗೆ ಅನಿಸ್ತು ಅಂತಕ್ಕಂಥದ್ದು? ನನಗೆ ಒಂದು ವಿಚಾರಧಾರೆ ನಮ್ಮ ಭಾರತ ದೇಶದಲ್ಲಿ ಖಂಡಿತವಾಗಿ ಪಾಲಿಸಿದರೆ ಅದು ಪ್ರಾಯಶಃ ನಿಜವಾಗಿ ಹೇಳಬೇಕು, ಅದು ಪರಿವಾರದವರು. ಆಕಾಶ ತ್ವಯಂ ಪ್ರತಿದಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಂ ಕೇಶವ ಪ್ರತಿಗಚ್ಚತಿ ಅಂತೇಳಿ. ಅಂದರೆ ಆಕಾಶ ಇಳಿದು ಬಂದ ನೀರು ಹಳ್ಳವಾಗಿ, ನದಿಯಾಗಿ, ಜಲಪಾತವಾಗಿ ಹೇಗೆ ಸಾಗರವನ್ನು ಸೇರುತ್ತದೋ ಅದೇ ರೀತಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ವಿಭಿನ್ನ ಜನಾಂಗದವರು ವಿಭಿನ್ನ ಹೆಸರಲ್ಲಿ ಬೇರೆ ಬೇರೆ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದರೆ ಅದು ಒಂದೇ ಒಂದು ದೇವರಿಗೆ ಸಲ್ಲುತ್ತದೆ ಎಂಬ ವಿಚಾರಧಾರೆಯಲ್ಲಿ ಇದ್ದವರು ನಾವು. ಅದನ್ನು ಸತತವಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದವರು ಬಹುಶಃ ಪರಿವಾರದವರು ಒಬ್ಬರೇ. ಆದ್ದರಿಂದ ನಾನು ಅದರಲ್ಲಿ ಆಕರ್ಷಿತನಾದೆ. ಅದರ ನಂತರ BJP ಪಕ್ಷವನ್ನು ಸೇರಿದೆ. ನನಗೆ ಆ ಶಿಸ್ತು ಏನಂದರೆ ಅದು ಆ ಪರಿವಾರದಲ್ಲಿ ಏನಿತ್ತೋ ಅದು ಭಾಳ ಇಷ್ಟಪಟ್ಟೆ ನಾನು. ಆ ಶಿಸ್ತಿನ ಪ್ರಕಾರ ನಡೆದುಕೊಂಡು ಹೋದರೆ ದೇಶದಲ್ಲಿ ಯಾವ ರೀತಿಯ ಒಂದು ಗೊಂದಲ ಗಲಭೆ ಇರುವುದಿಲ್ಲ ಎಂಬ ಭಾವನೆ ಬಂತು ನನಗೆ. ಆ ಸಂಘಟನೆಯಿಂದ ಬೆಳೆದು ಬಂದ ಪಕ್ಷ ಭಾಜಪ ಎಂದಾಗ ಕಡೆಗೆ ಅದರಲ್ಲೂ ಸೇರಿಕೊಂಡಿದ್ದೆ ನಾನು. ಅದರಲ್ಲಿ ಸೇರಿಕೊಂಡು ಅದರಲ್ಲಿ ಕೂಡ ವಿವಿಧ ಜವಾಬ್ದಾರಿಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದೇನೆ. ದೇವನೊಬ್ಬ ನಾಮ ಹಲವು ಅಂತಕ್ಕಂಥದ್ದನ್ನು ಒಪ್ಪಿಕೊಂಡಿದ್ರಿ. ಖಂಡಿತವಾಗಿ. ಹಾಗೆ ಈ ಹಿನ್ನೆಲೆಯಲ್ಲಿ ಅದಕ್ಕಿಂತ ಮೊದಲಾಗಿ ರಾಷ್ಟ್ರ ಮೊದಲು ಬಾಕಿ ಎಲ್ಲ ಅನಂತರ. ಖಂಡಿತ ಸರ್, ಈಗ ಕರಾವಳಿ ಅಂದ ತಕ್ಷಣ ಒಂದು ಕಡೆ ಅದು ಇದೆಯೋ ಇಲ್ಲೋ ಒಟ್ಟಿನಲ್ಲಿ ಕೋಮು ಸೌಹಾರ್ದತೆ ಕಡಿಮೆ, ಇಲ್ಲಿ ಒಂದಷ್ಟು ಕೋಮು ಜಾಗೃತಿ ಆಗಲಿಕ್ಕಿದೆ ಅಂತಕ್ಕಂಥದ್ದು. ವಿಶೇಷವಾಗಿ ನಿಮ್ಮ ಸಮುದಾಯದವರು ಅನ್ನೋದಕ್ಕಿಂತ ಈ ಜಗವೇ ಸಮುದಾಯ ಒಂದೇ ಸಮುದಾಯ ಅಂತ ನಂಬ್ಕೊಂಡವರು ನಿಮ್ಮ ಸಮುದಾಯ ಅನ್ನುವಾಗ ಕೆಲವು ಬಾರಿ ಆತಂಕವೂ ಕೂಡ ಆಗ್ತದೆ. ಹಾಗಾಗಿ ಮುಸ್ಲಿಮರು ಅಂತಕ್ಕಂಥ ಏನು ಇಸ್ಲಾಂ ಧರ್ಮದವರ ಕಡೆಯಿಂದ ನಿಮ್ಮ ಚಟುವಟಿಕೆಗಳಿಗೆ ಬ್ರೇಕ್ ಬೀಳ್ತಕ್ಕಂಥದ್ದು, ಅಥವಾ ಇದು ನೀವು ಬೇಡ, ಈ ರೀತಿ ಮಾಡೋದು ಬೇಡ, ನಮಗೆ ಎಲ್ಲೋ ಅವಮಾನವಾಗ್ತದೆ ಅಂತಕ್ಕಂಥದ್ದು ಏನಾದರೂ ನಿಮ್ಮ ಚಟುವಟಿಕೆಗಳಿಗೆ ತೊಂದರೆಯನ್ನು ಕೊಡ್ತಕ್ಕಂಥ ಅಂಶಗಳು ಏನಾದರೂ ಬಂದಿತ್ತೆ? ನೋಡಿ, ನಾನು ಮತ್ತೆ ಬದಲು ಹೇಳ ಬಯಸ್ತೀನಿ ಅಂತ ಹೇಳಿದ್ರೆ, ಭಾಳ ವರ್ಷಗಳಿಂದ ನಾವು ನೋಡ್ತಾ ಬಂದಿದ್ದೀವಿ. ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಅದು ನಮ್ಮ ಈ ಕರಾವಳಿ ಪ್ರದೇಶ, ಅದು ಮಂಗಳೂರಲ್ಲಿ ಭಾಳಷ್ಟು ಕೋಮುಗಳು ಆಗ್ತಾ ಇತ್ತು. ಹೌದು. ಅಂದರೆ ಸುರತ್ಕಲ್ಲಲ್ಲಿ, ಪಡಂಬೂರಿನಲ್ಲಿ, ಬಾಜ್ಪೇಯಲ್ಲಿ, ಉಳ್ಳಾಳದಲ್ಲಿ ಪ್ರತಿ ಸಲ ಅದು ಕೂಡ ಭಾಳಷ್ಟು ಸಂದರ್ಭದಲ್ಲಿ ನಮ್ಮ ರಂಜಾನ್ ತಿಂಗಳಲ್ಲೇ ಬರ್ತಿತ್ತು. ಭಾಳಷ್ಟು ತೊಂದರೆ ಆಗ್ತಿತ್ತು ನಮಗೆ. ಇವನು ಉಪವಾಸ ಮಾಡೋ ಮುಸಲ್ಮಾನಿಗೆ ಹೊರಡ ಬರೋಂಗಿಲ್ಲ, ಕರ್ಫ್ಯೂ ಇರ್ತಿತ್ತು, 144 ಜಾರಿಗೆ ಇರ್ತಿದ್ದೆಲ್ಲ ಇದ್ದು. ಆದರೆ ಇದಕ್ಕೆಲ್ಲ ಕಾರಣಕರ್ತೆ ಅಂತೇಳಿ ಒಬ್ಬರ ಮೇಲೆ ಬೆಟ್ಟು ತೋರಿಸ್ತಿದ್ರು. ಅದು ಅಂದರೆ ಪರಿವಾರದವರು ಅಥವಾ ಪರಿವಾರದಿಂದ ಬೆಳೆದು ಬಂದ ಪಕ್ಷ ಭಾಜಪ ಅಂತೇಳಿ. ಅದು ಅದು ಸುಳ್ಳು ಅಂತೇಳಿ ಮಾಡಿಸ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ಕಳೆದ ಒಂದು 7 ವರ್ಷ ಭಾಜಪ ನಮ್ಮ ರಾಜ್ಯವನ್ನು ಆಳಿದಾಗ ಒಂದೊಂದು ಕೋಮು ಗಲಭೆ ನಡೆದಿಲ್ಲ, ಯಾವಾಗಲೂ ನಡೆದೇ ಇಲ್ಲ. ಆದರೆ ಪ್ರತಿ ಸಲ ಕೋಮು ಗಲಭೆ ನಡೆಯುವ ಸಂದರ್ಭದಲ್ಲಿ ಆಗ ಭಾಜಪ ಅಧಿಕಾರದಲ್ಲಿ ಇರ್ತಿರ್ಲಿಲ್ಲ. ಒಂದು ನಾವು ಇದರಲ್ಲಿ ಅರ್ಥ ಮಾಡ್ಕೊಳ್ಬೇಕಾದೇನು ಹೇಳಿದ್ರೆ, ಯಾವಾಗ ಕೋಮು ಗಲಭೆ ಆಗ್ತದೋ ಅದನ್ನ ಇಮಿಡಿಯೇಟ್ ಆಗಿ ಅದರಿಂದ ಫಲ ಪಡ್ಕೊಳ್ಳೋರು ಯಾರು ಅಂತಿಲ್ಲ ಒಂದು ಯೋಚಿಸಬೇಕಾಗುತ್ತೆ. ಒಂದು ಕಡೆ ಕೋಮು ಗಲಭೆ ಆಯಿತು, ಅದರ ನಂತರ
ಚುನಾವಣೆ ಬಂದ ತಕ್ಷಣ ಒಂದು ಪಕ್ಷ ಗೆಲ್ತು, ಒಂದು ಪಕ್ಷ ಸೋಲುತ್ತೆ. ಈ ಗೆಲ್ಲುವ ಪಕ್ಷ ಅದು ಯಾರಿಗೆ ಲಾಭ ಅಂತೇಳಿ ನಾವು ಆಲೋಚನೆ ಮಾಡಬೇಕಾಗಿದೆ. ಅದು ಜನರಲ್ ಆಗಿ ಭಾಜಪದ ಮೇಲೆ ಬೆಟ್ಟು ತೋರಿಸ್ತಾ ಅವರಿಂದ ಕೋಮುಗಲಭೆ ಬರುತ್ತೆ, ಅವರಿಂದ ಕೋಮುಗಲಭೆ ಆಗ್ತದೆ ಅಂತೇಳಿ. ಭಾಜಪ ಅವರಿಗೇನು ಹುಚ್ಚು ನಾಯಿ ಕಚ್ಚಿಲ್ಲ. ಕೋಮುಗಲಭೆ ಮಾಡಿಸ್ಕೊಂಡ್ಬಿಟ್ಟು ತನ್ನ ವೋಟ್ಗಳನ್ನ ಕಳ್ಕೊಳ್ಳಿಕ್ಕೆ ಯಾರಿಗೆ ಲಾಭವಾಗ್ತದೋ ಅವರು ಒಂದು ಅಪವಾದ ಇದೆ ಅಲ್ಲ, ಈ ಅಪವಾದವನ್ನು ಮಾಡಿಸಿದವರು ಯಾರು? ಇದು ಹೇಳಿಕೊಂಡು ಬಂದವರು ಯಾರು? ಇವರು ಸ್ವತಂತ್ರ. ಇಟ್ ಇಸ್ ಅ ಮ್ಯಾನ್ಯುಪ್ಯುಲೇಟೆಡ್ ಅಪವಾದ. ಬಹಳ ವರ್ಷಗಳಿಂದ 1947 ನಮ್ಗೆ ಯಾವಾಗ ನಮ್ಗೆ ಸ್ವಾತಂತ್ರ್ಯ ಸಿಕ್ತು ಅಂದಿನಿಂದ ಇಲ್ಲಿ ತನಕ ಮ್ಯಾನಿಪುಲೇಟ್ ಮಾಡ್ಕೊಂಡೇ ಬಂದವರು. ನೀವ್ಯಾರು ಸ್ವಾಮಿ ಬಿಜೆಪಿ, ನೀವ್ಯಾರು ಸಂಘದವರು, ನಮ್ಮ ಸ್ವಾತಂತ್ರ್ಯವನ್ನು ಕೇಳಿಕ್ಕೆ ನಿಮ್ಗೆ ಯಾರು ಅಂತ ಹೇಳ್ತಾರಲ್ಲ, ಅದಕ್ಕೆ ಖಂಡಿತ ನಾವು ಯಾವಾಗಲೂ ನೋಡಿ, ಯಾವಾಗಲೂ ಯಾರ ಸ್ವಾತಂತ್ರ್ಯ ನಾವು ಕೇಳ್ಕೊಂಡಿಲ್ಲ, ಖಂಡಿತವಾಗಿಲ್ಲ. ಭಾಜಪವಾಗ್ಲಿ ಸಂಘವಂತೂ ಖಂಡಿತವಾಗಿಲ್ಲ. ಯಾಕೆಂತ ಹೇಳಿದ್ರೆ ನೀವು ನೋಡಿರ್ಬೋದು, ನೋಡಿ ಒಂದು 2-3 ಉದಾಹರಣೆ ಕೊಡ್ತೇನೆ ನಾನು. ಈ ಕೌಸ್ಲಾಟರ್ ಬ್ಯಾನ್ ಎಲ್ರಿಗೂ ಗೊತ್ತಿದ್ದ ವಿಷಯ. ಹಸು ಹತ್ಯೆ ಮಾಡಬಾರ್ದು ಅಂತೇಳಿ. ಇದು ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬಂದದ್ದು ಹೇಗೆ? 1940 ಇಸ್ವಿ ಆ ಸಂದರ್ಭದಲ್ಲಿ 45-46 ಆಗಬೇಕಾದ್ರೆ ನಮಗೆ ಸ್ವತಂತ್ರ ಸಿಗೋ ಸಂದರ್ಭದಲ್ಲಿ ಕಾನ್ಸ್ಟಿಟ್ಯೂಷನ್ ಆಗಬೇಕಂದ್ರೆ ಆಯ್ತು, ಅಂಬೇಡ್ಕರ್ಗೆ ವಹಿಸ್ಕೊಟ್ರು. ಅದನ್ನ ವಹಿಸ್ಕೊಟ್ಟಾಗ ಆರ್ಟಿಕಲ್ 48 ಅನ್ನ ಕಾನ್ಸ್ಟಿಟ್ಯೂಷನ್ ತರಬೇಕಾ ಬೇಡವಾ ಅಂತೇಳಿ ಆರ್ಟಿಕಲ್ 48 ಕೌಸ್ಲಾಟರ್ ಬ್ಯಾನ್ ತರೋ ವಿಚಾರ. ಅವಾಗ ಅದು ತರಬೇಕಾ ಬೇಕು ಅಂತೇಳಿ ವಿಚಾರಣೆ ಮಾಡಲಿಕ್ಕೆ ಎಲ್ಲ ಒಂದು ಎಲ್ಲರೂ ಕರೆದು ಒಂದು ದೊಡ್ಡ ಒಂದು ಮೀಟಿಂಗ್ ಸಭೆ ನಡೆದಾಗ ನಾವು ಬಹಳಷ್ಟು ಮುಸಲ್ಮಾನ್ ನಾಯಕರೊಟ್ಟಿಗೆ ಹೇಳಿದರು, ಈ ವಿಷಯ ನಿಮ್ಮ ಅಭಿಪ್ರಾಯವೇ ಅಂತೇಳಿ. ಈಗ ಹೇಳಬೇಕಾಗಿಲ್ಲ, ಒಂದು 6 ತಿಂಗಳು ತೆಕ್ಕೊಂಡ ನಂತರ ಲೆಂತ್ ಅಂಡ್ ಬ್ರೆಡ್ತ್ ಇಡೀ ದೇಶ ಉದ್ದಾಗಲಕ್ಕೆ ಹೋಗಿ ನಿಮ್ಮವ್ರ ಕೇಳ್ಕೊಂಡು ಮಾತಾಡಿ ಆಮೇಲೆ ಬಂದು ಹೇಳಿ ಅಂತೇಳಿ. ಆಗ ಬಹಳಷ್ಟು ದೊಡ್ಡ ನಾಯಕರಿದ್ರು, ಅಬ್ದುಲ್ ಕಲಾಂ ಆಜಾದ್ ಇದ್ರು, ಅಧಿಕಾರಿ ಇದ್ರು, ಅವರೆಲ್ಲ ಇದ್ರು. ಆ ಇರುವ ಸಂದರ್ಭದಲ್ಲಿ ಅವ್ರು ಇಡೀ ದೇಶದ ಮೂಲೆಗೆ ಹೋಗಿ ಬಂದು ಒಂದು ವರದಿಯನ್ನು ಒಪ್ಪಿಸಿದ್ರು. ಯಾರಿಗೆ? ಅಂಬೇಡ್ಕರ್ ಅವರಿಗೆ. ಅದ್ರ ಏನು ಹೇಳ್ತೆ ಅಂತ ಹೇಳಿದ್ರೆ, ಅವರ್ ಬ್ರದರನ್, ನಮ್ಮ ಅಣ್ಣ ತಮ್ಮಂದರಿಗೆ ಹಸು ಅಂಡ್ ಇಟ್ಸ್ ಪ್ರಾಜಿನಿ ಅದು ಒಂದು ದೇವರ ಸಮಾನ ಆಗಿದ್ರೆ, ಅದನ್ನು ಗೋಮಾತೆಯನ್ನು ಹೇಳದಿದ್ರೆ, ಅದನ್ನು ಕಡಿದಿದ್ರೆ ಅವರಿಗೆ ಬೇಸರವಾಗುದಿದ್ರೆ ಮತ್ತು ಅದರಿಂದ ಅವರಿಗೆ ಬಹಳ ದುಃಖವಾಗುದಿದ್ರೆ, ಅವರಿಗೆ ಆ ಭಾವನೆಗೆ ಧಕ್ಕೆ ಆಗುದಿದ್ರೆ ದಯವಿಟ್ಟು ಅದನ್ನ ನೀವು ಅದನ್ನ ಕಾನ್ಸ್ಟಿಟ್ಯೂಷನ್ 48 ತನ್ನಿ ಅಂತೇಳಿ. ಆಗ ಅದನ್ನು ಕಾನ್ಸ್ಟಿಟ್ಯೂಷನ್ 48 ಅಲ್ಲಿ ಆಗಿ ಬಂತದ್ದು. ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 48 ಆಗಿ ಬಂತು. ಇದಕ್ಕೆ ಬರ್ಲಿಕ್ಕೆ ಕಾರಣ ಯಾರು? ಇದೇ ಕಾಂಗ್ರೆಸ್ ಅವರೆಲ್ಲ ಸೇರಿ ಮಾಡಿದ್ದು. ಅದರ ನಂತರ ಅದು ಬಂದ ನಂತರ 80-85 ಶತಮಾನದ ಕಾಂಗ್ರೆಸ್ ಸಂಸ್ಕೃತಿಯವರು ಹೇಳ್ತಾರೆ ಆಹಾರ ಸಂಸ್ಕೃತಿ ನಮ್ಮ ದೇಶದಲ್ಲಿ ವಿವಿಧ ಜಾತಿ. ಅದಕ್ಕೂ ಬರ್ತೇನೆ. ಅದು ಒಮ್ಮೆ ಕಾನ್ಸ್ಟಿಟ್ಯೂಷನ್ ಕೊಟ್ಟ ನಂತರ 85 ಶತಮಾನದಷ್ಟು ಅದರಲ್ಲಿ ನಂಬುವವರು, ಆ ವಿಚಾರಧಾರೆ ನಂಬುವವರು, ಅವ್ರಿಗೆ ನೋವಾಗುತ್ತೆ. ಅವ್ರು ಹೇಗೂ ನಮ್ಮ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ, ಕೌಸ್ಲಾಟರ್ ಬ್ಯಾನ್ ಆಗ್ಬೇಕಂತೇಳಿ, ಅದು ನಾವಕ್ಕೆ ಕೋರ್ಟ್ಗೆ ಹೋಗಬಾರ್ದು. ಬಹುಜನ ನ್ಯಾಯ ಖಂಡಿತವಾಗಿ ಡೆಮಾಕ್ರಸಿಲಿ ಬಹುಜನ ನ್ಯಾಯನೇ ವರ್ಕ್ ಆಗುತ್ತೆ. ಅವ್ರು ಖಂಡಿತವಾಗಿ ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ ಸುಪ್ರೀಂ ಕೋರ್ಟ್ ತನಕ ಹೋಗಿ ಸುಪ್ರೀಂ ಕೋರ್ಟ್ ನಲ್ಲಿ ಅವರಿಗೆ ನ್ಯಾಯ ಸಿಗುತ್ತೆ. ಅದರ ಸುಪ್ರೀಂ ಕೋರ್ಟ್ ನ್ಯಾಯ ಕೊಡ್ತದೆ, ಕೌಸ್ಲಾಟರ್ ಬ್ಯಾನ್ ಆಗ್ಲೇಬೇಕು ಅಂತೇಳಿ. ಅಂಡ್ ಇಟ್ ಇಸ್ ಸ್ಟೇಟ್ ಸಬ್ಜೆಕ್ಟ್ ಅಂತೇಳಿ ಹೇಳಿರ್ತಾರೆ. ಆದ್ರಿಂದ ಕೌಸ್ಲಾಟರ್ ಬ್ಯಾನ್ ತಂದವರು ನಾವಲ್ಲ. ಆಗಿನ ಕಾನ್ಸ್ಟಿಟ್ಯೂಷನ್ ನಮ್ಮ ತಂದೆ ಯಾರು ಹಿರಿಯರಿದ್ರು ಅವ್ರು ತಂದ ಒಂದು ಕಾನ್ಸ್ಟಿಟ್ಯೂಷನ್, ನಮ್ಮ ಕಾನ್ಸ್ಟಿಟ್ಯೂಷನ್ ಇದ್ದ ಪ್ರಕಾರ ಆ ಹಕ್ಕನ್ನು ನಾವು ಕೇಳ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಅವರು. ಇದಕ್ಕೆ ಯಾವ ರೀತಿ ತೊಂದರೆ ಕೂಡ ಇಲ್ಲ. ಅದು ಅಲ್ಲದೆ ಹಿಂದಿನ ದಿನಗಳಲ್ಲಿ ತಾವು ಹೋದರೆ ಇವನು ಟಿಪ್ಪು ಸುಲ್ತಾನ್ ಅಥವಾ ಅವನ ತಂದೆ ಆಗ್ಲಿ ಅವರ ಕಾಲದಲ್ಲಿ ಕೂಡ ಹಸು ಹತ್ಯೆಗೈದವನಿಗೆ ಮರಣದಂಡನೆ ಆಗ್ತಿತ್ತು. ಔರಂಗಜೇಬ್ನವರ ಟೈಮ್ನಲ್ಲಿ ಕೂಡ ಹಸು ಹತ್ಯೆ ಮಾಡಿದ್ರೆ ಕೈ ಕಡಿತಿದ್ರು, ಅದು ಬ್ಯಾನೇ ಆಗಿತ್ತು. ಚಾರಿತ್ರಿಕವಾಗಿ ಬಹಳಷ್ಟು ಎಕ್ಸಾಂಪಲ್ಗಳಿವೆ. ಇದೆಲ್ಲ ನೋಡಿದ್ರೆ ಇದು ನಮ್ಮ ಪಾರಂಪರ್ಯ. ಇದಕ್ಕೆ ನಮ್ಮ ದೇಶ ನಾವು ಹೇಳುದು ಬಹಳ ಉತ್ತಮ ದೇಶ ಅಂತೇಳಿ, ಅಂತರ ಪಾರಂಪರ್ಯದಿಂದ ಬಂದ ದೇಶ. ಈಗ ಈ ರಾಜಕೀಯವಾಗಿ ಅದರಲ್ಲಿ ಫಲ ಪಡ್ಕೊಳ್ಬೇಕಂತೇಳಿ ಈ ರೀತಿಯಾದ ವರ್ತಮಾನಗಳು ಹೌದು ತುಷ್ಟೀಕರಣ ಮಾಡೋದಕ್ಕಾಗಿ ಅದನ್ನ ಆ ಸಬ್ಜೆಕ್ಟ್ ಎತ್ತಿ ಮುಗಿತಿದ್ದಾರೆ ಅಷ್ಟೇ. ಎಸ್ ಸರ್, ಈ ಎಲ್ಲ ವಿಚಾರಧಾರೆಗಳು ನೀವು ನಿಷ್ಪಕ್ಷಪಾತವಾಗಿ ನಿಷ್ಠುರವಾಗಿ ಹೇಳ್ತಕ್ಕಂಥದ್ದು ಅದು ಒಪ್ಪಿಗೆ ಅಥವಾ ಸಕಾರಾತ್ಮಕವಾದದ್ದು ಸರಿ. ಆದರೆ ಎಲ್ಲೋ ಒಂದು ಕಡೆ ಕೆಲವರು ಹೇಳ್ತಾರೆ, ಇವರು ಒಬ್ಬ ಮುಸ್ಲಿಮರಾಗಿದ್ದುಕೊಂಡು ಹಿಂದೂ ಸಂಘಟನೆಗೆ ಒಂದು ಕಡೆ ಏನು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ, ಬೆಂಬಲವನ್ನು ಕೊಡ್ತಾ ಇದ್ದಾರೆ, ಇವರು ರಾಜಕೀಯ ಫಲವನ್ನು ಪಡೆಯುವುದಕ್ಕೆ, ರಾಜಕೀಯ ಭವಿಷ್ಯಕ್ಕಾಗಿ ಎಲ್ಲೋ ಒಂದು ಕಡೆ ಈ ರೀತಿಯಾದಂಥ
ಆ ಪ್ರಕರಣಗಳಿಗೆ ಅಂಶಗಳಿಗೆ ಒತ್ತನ್ನು ನೀಡ್ತಾ ಇದ್ದಾರೆ ಅಂತ ಮಾತುಗಳು. ನಾನು ಯಾವಾಗಲೂ ಹೇಳ್ತಾ ಬಂದಿದ್ದೆ, ಇಲ್ಲಿ ತನಕ ಯಾರಾದರೂ ನಾನು ರಾಜಕೀಯದಲ್ಲಿ ಫಲ ಪಡ್ಕೊಳ್ಬೇಕಾಗಿ ಅದಕ್ಕೆ ಲಾಬಿ ಮಾಡಿದವನಲ್ಲ, ನನಗೆ ಅದು ಬೇಕು ಇದು ಬೇಕು ಕೇಳಿದವನಲ್ಲ, ಈಗಲೂ ಸಮೇತ ನನಗೆ ಯಾವ ಒಂದು ಜವಾಬ್ದಾರಿ ನಾನು ತಗೊಂಡಿಲ್ಲ. ವಕ್ತಾರನ ಕೆಲಸ ಮಾಡಿಸುವುದು ಮಾತ್ರ. ಯಾವಾಗಲೂ ಕಳೆದ 3-4 ವರ್ಷ ಏನು ಜವಾಬ್ದಾರಿ ತಗೊಂಡವನಲ್ಲ, ಏನು ಪವರ್ ತಗೊಂಡವನಲ್ಲ. ಯಾವಾಗ ನನ್ನ ಅಗತ್ಯ ಬೀಳುತ್ತೋ ನನಗೆ ಸೂಚನೆ ಬಂದ ನಮ್ಮ ಹಿರಿಯರಿಂದ ಖಂಡಿತ ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ. ನಾನು ಇಲ್ಲಿದ್ದಾಗ ಯಾವುದನ್ನು ಕೇಳಿದ್ರೆ, ಯಾರಾದರೂ ಒಬ್ಬರು ಹೇಳಿದರೆ ನಾನು ಅದನ್ನು ಯಾಚಿಸ್ತೇನೆ, ಅದು ಬೇಕೇನು ಹೇಳಿದ್ದೇನೆ, ಆ ಸೀಟ್ ಆಫ್ ಪವರ್ ಬೇಕೇನು ಹೇಳಿದರೆ ನಾನು ರಾಜಕೀಯ ನಿವೃತ್ತಿ ಆಗ್ತೇನೆ. ನಾನು ಇಲ್ಲಿ ತನಕ ಕೇಳಿದವನೆಲ್ಲ. ಹಾಗಿದ್ರೆ ಒಂದು ಸ್ಪಷ್ಟತೆಯನ್ನ ನೀವು ಕೊಡ್ತೀರಿ ಖಂಡಿತವಾಗ್ಲೂ ನಿಮ್ಮ ಸಮುದಾಯದವರಿಂದ ಅಥವಾ ನಿಮ್ಮ ಸಮಾಜದಿಂದ ಈ ರೀತಿಯಾದಂಥ ನಿಮ್ಮ ಎಲ್ಲ ಹೇಳಿಕೆಗಳಿಗೆ ಚಟುವಟಿಕೆಗಳಿಗೆ ಪ್ರೋತ್ಸಾಹವಿದೆ ಅಥವಾ ಒತ್ತಡವನ್ನ ಏರ್ಲಿಕ್ಕಿಲ್ಲ ಅಂತ? ಖಂಡಿತ. ನೋಡಿ, ಮತ್ತೊಂದು ಹೇಳ್ತೇನೆ ನಾನು. ನನಗೆ ಇದಕ್ಕಿಂತ ದೊಡ್ಡದಾಗಿ ನನಗೆ ಅಮಿತ್ ಶಾ ಒಡ್ಡಿದವರಲ್ಲಿ ಹೈಯೆಸ್ಟ್ ಅಂದರೆ ಕಾಂಗ್ರೆಸ್ ಮಹಾನಾಯಕರು ಬೇರೆ ಬೇರೆ ಏಜೆಂಟ್ಗಳ ಮುಖಾಂತರ ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದು. ನಾನು ಆ ರಿಪೋರ್ಟ್ ಸಬ್ಮಿಟ್ ಮಾಡಬಾರ್ದು ಅಂತೇಳಿ ನಾನು ವರದಿಯನ್ನು ಸಲ್ಲಿಸಿದ ಸರ್ಕಾರಕ್ಕೆ, ಅದನ್ನ ಮೊಟಕುಗೊಳಿಸಬೇಕು ಎಂದು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಯನ್ನು ಕೊಟ್ಟವರು, ನನಗೆ ಕೊಡ್ಲಿಕ್ಕೆ ಬಂದವರು. ಅದನ್ನು ತಗೊಳ್ಳಿಲ್ಲ, ಅದಕ್ಕೆ ಬಲಿ ಆಗಲಿಲ್ಲ. ಇದು ಎಲ್ರಿಗೂ ಗೊತ್ತಿದ್ದ ವಿಷಯ. ಎಸ್ ಸರ್, ಖಂಡಿತ. ಹಾಗೆ ನಿಮ್ಮ ಒಂದಷ್ಟು ಸೇವಾವಧಿಗೆ ಬರೋಣ. ಬಹಳ ಮುಖ್ಯವಾಗಿ ವಕ್ಫ್ ಬೋರ್ಡ್ನಲ್ಲಿ ನೀವು ಏನು ಒಂದಷ್ಟು ಚಳುವಳಿಯನ್ನು ಮಾಡಿದ್ರಿ, ಒಂದಷ್ಟು ಸೇವೆಯನ್ನು ಮಾಡಿದ್ರಿ, ಒಂದಷ್ಟು ಅಂಶಗಳನ್ನು ಬೆಳಕಿಗೆ ತಂದ್ರಿ. ಅಲ್ಲಿ ನಿಮಗೆ ಎದುರಾದಂಥ ಘಟನೆಗಳು ಏನು? ನನಗೆ ವಹಿಸಿದ ಜವಾಬ್ದಾರಿಗಳಲ್ಲಿ ಒಂದು ಏನಂತ ಹೇಳಿದ್ರೆ, ಅಲ್ಪಸಂಖ್ಯಾತ ವರ್ಗದಲ್ಲಿ ಅದರಲ್ಲಿ ಮುಸಲ್ಮಾನ್ ಬಾಂಧವರಿಗೆ ಬಹಳಷ್ಟು ಅನ್ಯಾಯ ಆಗ್ತಿದೆ. ಇದು ಸತ್ಯ. ಹೇಗೆ ಹೇಗೆ ಬೇರೆ ಬೇರೆ ರೀತಿ ಆಗ್ತದೆ. ಅವರಿಗೆ ಸಿಗ್ತಾ ಇಲ್ಲ. ಮೊದಲಾಗಿ ಅವರ ಸಮಾಜದ ಆದ್ಮೇಲೆ ಸಿಗಬೇಕಾಗಿತ್ತು, ಅದು ಸಿಗ್ತಾ ಇಲ್ಲ. ಅವರ ಸಮಾಜ ಬಹಳ ಶ್ರೀಮಂತ ಸಮಾಜ, ಆದರೂ ಅವರು ಬಡವರಾಗಿದ್ದಾರೆ ಏನು ಹೇಳಿದಾಗ ಆ ವಿಷಯದಲ್ಲಿ ನಾನು ಬಹಳಷ್ಟು ಒಂದು ಇನ್ವೆಸ್ಟಿಗೇಷನ್ ಮಾಡೋ ಸಂದರ್ಭದಲ್ಲಿ ನನಗೆ ತಿಳಿದಿದೆ ಅಂತ ಹೇಳಿದ್ರೆ, ಮುಸ್ಲಿಂ ಸಮಾಜ ವಕ್ಫ್ ಬೋರ್ಡ್ ಅದು ರಿಚೆಸ್ಟ್ ಸಂಘಟನೆ, ಅತಿ ಶ್ರೀಮಂತವಾದ ಸಂಘಟನೆ ಅದು. ಮೊದಲಾಗಿ ರೈಲ್ವೇಸ್ ಎರಡನೇ ಸ್ಥಾನದಲ್ಲಿ ವಕ್ಫ್ ಬೋರ್ಡ್ ಇದೆ. ರೈಲ್ವೇಸ್ ಹೇಗೆ ಮೊತ್ತ ಸಾಧನೆ ಬಂತ ಹೇಳಿದ್ರೆ, ಎಲ್ಲಿ ರೈಲ್ವೆ ಪಟ್ಟಿ ಹೋಗ್ತದೋ ಅದರ ಆ ಕಡೆ ಈ ಕಡೆ 100 ಗಜ ಅವರದು. ಆ ಜಾಗದಲ್ಲಿ ಹಿಡ್ಕೊಂಡ್ರೆ ನೋಡಿದ್ರೆ ಅವರು ಶ್ರೀಮಂತವಾದ ಒಂದು ಸಂಘಟನೆ ರೈಲ್ವೇಸ್. ಅದರ ನಂತರ ಎರಡನೇ ಸ್ಥಾನದಲ್ಲಿರೋದು ನಮ್ಮ ದೇಶದಲ್ಲಿ ವಕ್ಫ್ ಬೋರ್ಡ್, ಮೂರನೇ ಸ್ಥಾನದಲ್ಲಿ ಡಿಫೆನ್ಸ್ ಆರ್ಮಿ ಅವರದು. ಆದ್ರೆ ಕರ್ನಾಟಕದಲ್ಲಿ ಮೊದಲನೇ ಸ್ಥಾನದಲ್ಲಿ ಇರೋರು ವಕ್ಫ್, ಎರಡನೇ ಸ್ಥಾನ ರೈಲ್ವೆ, ಮೂರನೇ ಸ್ಥಾನ ಡಿಫೆನ್ಸ್. ಇದು ಯಾಕೆ ಹೇಳಿದ್ರೆ ಇಲ್ಲಿ ಅಷ್ಟೊಂದು ರೈಲ್ವೆ ಪ್ರಗತಿಗೆ ಬಂದಿಲ್ಲ. ಇಲ್ಲಿ ಎಲ್ಲಾ ಕಡೆ ರೈಲ್ಗಳಿಲ್ಲ, ರೈಲ್ ಪಟ್ಟಿಗಳಿಲ್ಲ. ಆದ್ರಿಂದ ಇಲ್ಲಿ ನಾವು ರಿಚೆಸ್ಟ್. ಆದ್ರೂ ಕೂಡ ನಮ್ಮವರು ಅಂದ್ರೆ ಈ ನಮ್ಮ ರಾಜ್ಯದವರು ಬಡಬಗ್ಗರು, ಪಾಪ ಅಲ್ಪಸಂಖ್ಯಾತರು, ಅದು ಮುಸಲ್ಮಾನರು ಬಹಳಷ್ಟು ಕಷ್ಟದಲ್ಲಿ ತೊಳಕಿದ್ದಾರೆ. ನೀವು ಹೋಗ್ಬೇಕು, ಎಲ್ಲಿ ಬೇಕಾದ್ರೆ ಹೋದ ಕಡೆ ಎಲ್ಲ ನಮ್ಮ ಮುಸಲ್ಮಾನರು ಹೆಚ್ಚಾಗಿ ವಾಸಿಸುವ ಸ್ಥಳ ಕೊಳಚೆ ಪ್ರದೇಶ. ನೀವು ಬೆಂಗಳೂರಿಗೆ ಹೋಗಿ, ರಸಲ್ ಮಾರ್ಕೆಟ್, ಶಿವಾಜಿನಗರ್ ಮಗಲೇ ಅಲ್ಲಿಗೆ ಹೋಗಿ, ಮೈಸೂರಿಗೆ ಬನ್ನಿ, ಮೊಹಲ್ಲಾಗಳು, ಮಂಗಳೂರಿಗೆ ಬನ್ನಿ, ಕುದ್ರೋಳಿ ಒಂದು ಕಡೆ. ಈಗೆಲ್ಲ ಸ್ವಲ್ಪ ಕಲ್ತು ಈ ಕಡೆ ಬರ್ತಾ ಇದ್ದಾರೆ. ಆದ್ರೂ ಹೆಚ್ಚಿನ ಅಂಶ ಈಗಲೂ ಇರುವುದು ಅಂತ ಕೊಳಚೆ ಪ್ರದೇಶದಲ್ಲಿ. ಹೈದರಾಬಾದಿಗೆ ಹೋಗಿ, ಚಾರ್ಮಿನಾರ್ ಎಂಬ ಕೊಳಚೆ ಪ್ರದೇಶ, ಡೆಲ್ಲಿಗೆ ಹೋಗಿ, ಅಲ್ಲಿ ಕೂಡ ಜುಮಾ ಮಸ್ಜಿದ್ ಆ ಏರಿಯಾಗಳು, ಅಲ್ಲಿ ಕೂಡ ಕೊಳಚೆ ಪ್ರದೇಶ. ಎಲ್ಲಿದು ಅದನ್ನು ಅವರನ್ನು ಎತ್ತಲಿಕ್ಕೆ ಯಾರು ಪ್ರಯತ್ನ ಪಟ್ಟಿಲ್ಲ. ಖಾಲಿ ತುಷ್ಟೀಕರಣ ಮಾಡಿ ಅವರನ್ನು ಒಂದು ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡಿದ್ದಾರೆ. ನಾನಿದೀಗ ರಾಜಕೀಯ ಮಾತಾಡೋದಲ್ಲ, ಖಂಡಿತವಾಗಿಯೂ ಅಲ್ಲ. ನನಗೆ ಅರಿತ ವಿಷಯ, ನನಗೆ ನೊಂದ ವಿಷಯ ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ ನಾನು. ಖಂಡಿತ ಸರ್, ನಾವು ಒಂದು ಚಿಕ್ಕ ವಿರಾಮವನ್ನು ತೆಗೆದುಕೊಳ್ಳೋಣ, ಮತ್ತಷ್ಟು ವಿಚಾರಧಾರೆಯನ್ನು ಹಂಚಿಕೊಳ್ಳೋಣ. ಎಸ್ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಮತ್ತಷ್ಟು ವಿಚಾರಧಾರೆಗಳನ್ನು ನಮ್ಮೊಟ್ಟಿಗೆ ಅತಿಥಿಗಳು ಮಾತನಾಡ್ಕೊತಾ ಇದ್ದಾರೆ. ಅದಕ್ಕಿಂತ ಮೊದಲಿಗೆ ಒಂದು ಸಣ್ಣ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಸ್ವಾಗತ. ವೀಕ್ಷಕರೇ, ಇವತ್ತು ಬಹಳ ಮುಖ್ಯವಾಗಿ ಅನ್ವರ್ ಮಣಿಪಾಡಿಯವರು ಸಾಕಷ್ಟು ವಿಚಾರಧಾರೆಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದಾರೆ. ಬನ್ನಿ ಕಾರ್ಯಕ್ರಮದಲ್ಲಿ ಮುಂದುವರಿಯೋಣ. ಸರ್, ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ ತಮಗೆ. ಇವೆಲ್ಲ ನೋಡಿದಾಗ ಯಾಕೆ ಇಷ್ಟು ಕಷ್ಟದಲ್ಲಿದ್ದಾರೆ ಇವರು ಅಂತ ಆಯ್ತಂಗೆ. ಅದು ಮತ್ತೊಂದು ಡೀಪ್ ಹೋದಾಗ ಯಾವ ಊರಲ್ಲಿ ಹೋದ್ರೂ ಕೂಡ ವಕ್ಫ್ ಪ್ರಾಪರ್ಟಿ, ವಕ್ಫ್ ಆಸ್ತಿಗಳು ಸಿಕ್ಕಾಪಟ್ಟೆ ಇದೆ ಅಲ್ಲ. ಇದನ್ನೆಲ್ಲ ಒಂದು ಸಂಘಟಿತ ರೀತಿಯಲ್ಲಿ ತಗೊಂಡು ಹೋದ್ರೆ ಈ ಮುಸಲ್ಮಾನರು ಯಾರು ಬಡಬಗ್ಗರಾಗಲಿ ಸಾಧ್ಯವಿಲ್ಲ. ಎಲ್ಲರಿಗೂ ವಿದ್ಯಾಭ್ಯಾಸ, ಎಲ್ಲರಿಗೂ ಮನೆ ವಸತಿ, ಮಾಡುವಷ್ಟು ದುಡ್ಡು, ಮಾಡುವಷ್ಟು ಆಸ್ತಿಗಳು ಅವರಲ್ಲಿದೆ. ಮತ್ತು ಇವರು ಯಾಕೆ ಬಡವರಾಗಿದ್ದಾರೆ ನೋಡೋತ್ತಿಗೆ ಈ ಆಸ್ತಿಗಳನ್ನೆಲ್ಲ ಬೇರೆ ಬೇರೆ ರೀತಿಯಲ್ಲಿ
ಅದನ್ನು ಕಬಳಿಕೆ ಮಾಡ್ಕೊಂಡು ಹೋಗ್ತಿದ್ದಾರೆ ಜನಗಳು. ಎಸ್ ಇದು ನೋಡೋತ್ತಿಗೆ ಯಾರು ಅವರವರೇ ಆದ ಅವರ ನಾಯಕರೇ ಆದವರು, ಅವ್ರು ಯಾವ ಪಕ್ಷದಲ್ಲಿ ನಂಬಿದ್ದಾರೋ ಆ ಪಕ್ಷದವರೇ ಈ ನಾಯಕರೊಡೆ ಸೇರ್ಕೊಂಡು ತಿಂತಾ ಇದ್ದಾರೆ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಹಗರಣ ಆಗ್ತಾ ಇದೆ. ಆ ಲೆಕ್ಕ ನೋಡಿದೆ ನಾನು ವರದಿ ಕೊಟ್ಟ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಸುಮಾರು 10 ಲಕ್ಷ ಕೋಟಿ ಬೆಲೆ ಬಾಳುವ ಆಸ್ತಿಗಳು ವಕ್ಫ್ ಬೋರ್ಡಲ್ಲಿದೆ. ಅದರಲ್ಲಿ 2,30,000 ಕೋಟಿ ನಾನು ವರದಿ ಕೊಟ್ಟ ಸಂದರ್ಭದಲ್ಲಿ ಅಷ್ಟು ವ್ಯಾಲ್ಯೂಬಲ್ ಆದ ಒಂದು ಆಸ್ತಿ ಕಬಳಿಕೆಯಾಗಿದೆ. ಇದು ಕಬಳಿಕೆ ಹೇಗಾಯ್ತು ಅಂತ ಕೇಳಿದ್ರೆ ನಿಮಗೆ ಬೇರೆ ಬೇರೆ ವಿಧಗಳಿವೆ. ಅದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಮುತ್ತುವಲಿ ಅಂತ ಇರ್ತಾನೆ. ಮುತ್ತುವಲಿ ಅಂತ ಹೇಳಿದ್ರೆ ಖಾಲಿ ಮ್ಯಾನೇಜರ್ ಆಸ್ತಿಗಳನ್ನ ನೋಡ್ಕೊಳ್ಳಿಕ್ಕೆ. ಈ ಆಸ್ತಿಗಳನ್ನು ಕೊಟ್ಟವರು ವಾಕಿಫ್ ಅಂತೇಳಿ ಅವ್ರು ಆಸ್ತಿಗಳನ್ನು ಕೊಟ್ಟಿರ್ತಾರೆ. ದೊರೆಗಳಿರ್ಬೋದು, ರಾಜರಿರ್ಬೋದು, ಲ್ಯಾಂಡ್ ಲಾರ್ಡ್ಸ್ಗಳು ಯಾರು ಇರ್ಬೋದು. ಅದರ ಡೆಫಿನೇಷನ್ ನೋಡಿದರೆ ವಕ್ಫ್ ಡೆಫಿನೇಷನ್ ನೋಡಿದರೆ ಈ ವಕ್ಫಿಂದ ಬರುವ ಗಳಿಕೆ ಏನುಂಟೋ ಆ ಗಳಿಕೆಯಿಂದ ಬಡ ಮುಸಲ್ಮಾನರ ಒಂದು ಜೀವನವನ್ನು ಒಳ್ಳೆ ಮಟ್ಟಕ್ಕೆ ತಗೊಳ್ಳೋದಕ್ಕೆ ಇರಬೇಕಾದ್ದು ಅದನ್ನು ನೋಡಿಕೊಳ್ಳುವವರು ಮುತ್ತವಲಿ ಅಂತೇಳಿ. ಅವರು ಪಾರಂಪರೆ ಮುತ್ತವಲಿ ಆಗಿರ್ಬೋದು ಅಥವಾ ವಕ್ಫ್ ಬೋರ್ಡ್ನವ್ರು ಅಪಾಯಿಂಟ್ಮೆಂಟ್ ಮಾಡಿದ ಮುತ್ತವಲಿ ಆಗಿರ್ಬೋದು. ಅವರ ಕೆಲಸ ಕಾಲದ ನೋಡ್ಕೊಳ್ಳೋದು, ಅದರ ಬಂದ ಗಳಿಕೆಯನ್ನು ಕೊಡೋದು ಅಷ್ಟೇ. ಇವ್ರೇನು ಮಾಡ್ತಾರೆ ಹೇಳಿದ್ರೆ ಒಂದು 4-5 ವರ್ಷ 10 ವರ್ಷ 15 ವರ್ಷ ನೋಡ್ತಾ ಅದರ ಖಾತೆ ಕಟ್ಟಿ ಶುರು ಮಾಡ್ತಾರೆ. ನೀವು ಖಾತೆ ಕಟ್ಟುವಾಗ ನಿಮ್ಮ ಹೆಸರಲ್ಲಿ ಮಾಡ್ತೀರಿ. ಅಲ್ಲಿ ಖಾತೆ ತಗೊಳ್ಳಿ ಯಾರು ಕೇಳೋದು ಇಂತೆಂತ ಸರ್ವೆ ನಂಬರ್ ಸೊ ಅಂಡ್ ಸೊ 12 ಇನ್ ಮ್ಯಾಂಗ್ಳೂರು 60 ಬ್ಯಾಂಗ್ಳೂರು ಅಥವಾ ಗುಲ್ಬರ್ಗಾ ಇದು ಇಂತೆಂತ ಸೇರಿದು ಅದನ್ನು ಖಾತೆ ಕಟ್ಟಿದವರು ಇಂತೆಂಥವರು ಅವರ ಹೆಸರು ಹೋಗುತ್ತೆ. ಅದು ಮುಂದುವರಿತು ಹೋಗ್ತಾ ಬರೋ ದಿನಗಳಲ್ಲಿ ಹೋಗ್ತಾ ಅದಂತ ಎಲೆಕ್ಟ್ರಿಸಿಟಿ ಕನೆಕ್ಷನು ಬೇಕಾದ ರೀತಿ ಅದೆಲ್ಲ ಅವರ ಹೆಸರಲ್ಲೇ ಮಾಡ್ಕೊಂಡ್ಬಿಡ್ತಾರೆ. ಆಗ ಅದು ಅವರದೇ ಎಂಬ ಭಾವನೆ ಬರುತ್ತೆ. ಆಗ ಏನು ಮಾಡ್ತಾರೆ, ಈ ವಕ್ಫ್ ಬೋರ್ಡಿನ ನಾಯಕರುಗಳು, ಈ ಸಮಾಜದ ನಾಯಕರುಗಳು, ವಕ್ಫ್ ಬೋರ್ಡ್ ಅಧಿಕಾರಿಗಳೆಲ್ಲ ಸೇರಿಬಿಟ್ಟು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಡ್ತಾರೆ ಈ ಮುತ್ತವಲಿಗೆ, ನೀ ಇದನ್ನು ಮಾರಬಹುದು ಅಂತೇಳಿ. ಈ ಮುತ್ತವಲಿ ಹೋಗಿ ಮಾರ್ತಾನೆ ಬೆಳೆ ಬಾಳುವ ಆಸ್ತಿಗಳು, ಅದರಲ್ಲಿ ಬಂದವರೆಲ್ಲ ಹಂಚ್ಕೊಳ್ತಾರೆ. ಇದು ಕೋಟಿ ಲೆಕ್ಕದಲ್ಲಿ ಆಗ್ತಾ ಇದೆ, ಕೋಟಿ ಲೆಕ್ಕದಲ್ಲಿ. ಹೀಗೆ ಅದೊಂದು ವಿಧಾನ. ಮತ್ತೊಂದು ವಿಧಾನ ಹೇಗೆ ಅಂತ ಹೇಳಿದ್ರೆ, ಯಾರು ಅಧಿಕಾರದಲ್ಲಿ ಬರ್ತಾರೋ, ವಕ್ಫ್ ಬೋರ್ಡಲ್ಲಿ ಅಧಿಕಾರಿಗಳಾಗ್ತಾರೋ, ವಕ್ಫ್ ಬೋರ್ಡ್ನ ಚೇರ್ಮನ್ ಆಗ್ತಾರೋ ಅಥವಾ ಅದ ಮಿನಿಸ್ಟರ್ ಆಗಿರ್ಬೋದು, ಬೇರೆ ಬೇರೆ ನಾಯಕರುಗಳಿರ್ಬೋದು, ಅವರು ಇನ್ಫ್ಲೂಯೆನ್ಸ್ ಮಾಡಿ ಕೆಲವು ಆಸ್ತಿಗಳನ್ನ ಡಿನೋಟಿಫೈ ಮಾಡ್ತಾರೆ. ಡಿನೋಟಿಫೈ ನಮ್ಮ ದೇಶದಲ್ಲಿ ಎಲ್ಲ ಆಸ್ತಿಗಳು ಇಡೀ ಭೂಮಿಗಳಿಗೆಲ್ಲ ಸರ್ವೆ ನಂಬರ್ ಇವೆ. ಅದು ಏನಾಗ್ತದೆ ಅಂತ ಫಸ್ಟ್ ಸರ್ವೆ ಬಂದಾಗ ಒಂದು ಸರ್ವೆ ನಂಬರ್ 12 ಗುಲ್ಬರ್ಗದು ಬಡೇಪುರ ಹಳ್ಳಿ. ಈ ಹಳ್ಳಿಯ ಸರ್ವೆ ನಂಬರ್ 12 30 ಎಕರೆ ಜಮೀನ್, ಇದು ಇಂಥ ದರ್ಗಾಗೆ ಸೇರಿದ್ದು ಅಂತ ಹೇಳಿರುತ್ತೆ. ಬರುವ ದಿನಗಳು ಏನಾಗುತ್ತೆ ಅಂತ ಹೇಳಿದ್ರೆ ಮತ್ತೊಂದು ಸರ್ವೆ ಸಂದರ್ಭದಲ್ಲಿ ಈ 30 ಎಕರೆ ಏನಿರುತ್ತೋ ಅದು 15 ಎಕರೆ ಆಗುತ್ತೆ. ಸರ್ವೆ ನಂಬರ್ 12 ಆದ್ರೆ ಮತ್ತೊಂದು 15 ಎಕರೆ ಎಲ್ಲಿ ಹೋಯ್ತು, ಅದು ಸರ್ವೆ ನಂಬರ್ 12 ಏನು ಬರುತ್ತಾಗ ಒಂದು ಇಂಪ್ರೂವ್ಮೆಂಟ್ ಆ ಏದು ಮತ್ತೊಬ್ಬರ ಹೆಸರಲ್ಲಿ ಇರುತ್ತೆ. ಹೀಗೆ ಚೇಂಜ್ ಆಗ್ತಾ ಬರುತ್ತೆ. ಇದೆಲ್ಲ ಹೊರಗಡೆ ಹೋಗ್ತಾ ಇದ್ದಾರೆ. ಅದು ನಾನು ಹೇಳಿದ ಒಂದು ಉದಾಹರಣೆಗಾಗಿ 30 ಎಕರೆ ಅಂತ ಹೇಳಿ. ಈ ರೀತಿಯಾಗಿ ದೇಶದಾದ್ಯಂತ ಕೆಲವು ಸರ್ವೆ ನಂಬರ್ ಅಲ್ಲಿ ಉಂಟಲ್ಲ 1000 ಗಟ್ಟಲೆ ಎಕರೆಗಳಿವೆ. ಫಾರ್ ಎಕ್ಸಾಂಪಲ್ ಬೀದರಲ್ಲಿ ಇಡೀ ಏಷ್ಯಾದಲ್ಲೇ ಅತಿ ದೊಡ್ಡ ಒಂದು ಕಬ್ರಸ್ಥಾನ, ಅದು ಅತಿ ದೊಡ್ಡ ಕಬ್ರ ಇಡೀ ಏಷ್ಯಾದಲ್ಲಿ. ಅಂತ ಸ್ಥಳವನ್ನ ಇವರು ಯಾವ ರೀತಿಯಲ್ಲಿ ತುಂಡು ಮಾಡಿ ಎಲ್ರಿಗೆ ಹಂಚ್ಕೊಂಡಿದ್ದಾರೋ ಬಹಳ ಅಚ್ಚರಿ ಆಗುತ್ತೆ, ನೋಡುತ್ತೆ, ಬೇಸರ ಆಗುತ್ತೆ, ಸಿಟ್ಟನ್ನು ಬರ್ತದೆ. ಅಲ್ಲಿಂದ ಶುರು ಮಾಡಿದೆ ನಾನು. ಅಲ್ಲಿಂದ ಶುರು ಮಾಡಿದ್ದು ಬೇರೆ ಬೇರೆ ಕಡೆ ಹೋಗುವ, ಅಲ್ಲಿ ಶುರು ಮಾಡಿ ಅಲ್ಲಿ ಕೇರಳದಲ್ಲಿ ಸಸ್ಪೆಂಡ್ ಮಾಡಿದಾಗ, ಅದು ನಿಮ್ಮಂಥವ್ರು ಅದನ್ನು ಪಬ್ಲಿಸಿಟಿ ಕೊಟ್ಟಾಗ, ನ್ಯೂಸ್ ಪೇಪರಲ್ಲಿ ಟಿವಿಯಲ್ಲಿ ಬಂದಾಗ, ಈ ಮಾಧ್ಯಮಗಳ ಪಬ್ಲಿಸಿಟಿ ಕೊಟ್ಟಾಗ ಬೇರೆ ಬೇರೆ ಊರಿನವರು ನನಗೆ ಪತ್ರ ಶುರು ಮಾಡಿದ್ದು, ನಮ್ಮವರಲ್ಲಿ ಊರಲ್ಲಿ ಕೂಡ ವಕ್ಫ್ ಪ್ರಾಪರ್ಟಿಗಳಿವೆ, ಇಲ್ಲಿ ಕೂಡ ಕಬಳಿಕೆ ಆಗ್ತಿದೆ, ಇಂಥವ್ರು ತಿಂತಿದ್ದಾರೆ ಅಂತೇಳಿ. ಆಗ ನಾನೊಂದು ಮೀಟಿಂಗ್ ಮಾಡಿ, ನಮ್ಮ ಬೋರ್ಡಲ್ಲಿ ಮೀಟಿಂಗ್ ಮಾಡಿ, ಆಸ್ ಎ ಚೇರ್ಮನ್ ಮೀಟಿಂಗ್ ಮಾಡಿ, ಇದಕ್ಕೆ ಒಂದು ತನಿಖೆ ಮಾಡುವ ಅಂತೇಳಿ 3 ಮೆಂಬರ್ ಕಮಿಟಿ ಮಾಡಿ ಎಲ್ಲ ಕಡೆ ಆದಷ್ಟು ಕಡೆ ಹೋಗಿ ಈ ವಿಷಯಗಳೆಲ್ಲ ತೆಗೆದುಕೊಂಡ್ಬಿಟ್ಟು ಯಾವ ರೀತಿ ಇಲ್ಲಿ ಆಗಿದೆ ಅಂತೇಳಿ 7,000 ಪುಟಗಳ ಆಧಾರ ಸಮೇತ, ಸರ್ವೆ ನಂಬರ್ ಸಮೇತ, ಗಜೆಟ್ ನೋಟಿಫಿಕೇಶನ್ ಸಮೇತ, ಯಾರು ಯಾರ ಹೆಸರಲ್ಲಿ ಮುಂಚೆ ಇತ್ತು, ಯಾರು ಯಾರ ಹೆಸರಲ್ಲಿ ನಂತರ ಬಂತು, ಸಂಪೂರ್ಣ ಅದರ ಜೊತೆಗೆ ಕೆಲವು ಕಡೆ ಕೇಸ್ ಆದದ್ದು, ಕೇಸಲ್ಲಿ ಏನಾಯಿತು, ಯಾವ ರೀತಿ ಜಡ್ಜ್ಮೆಂಟ್ ಬಂತು, ಯಾವ ರೀತಿ ಇವರು ಕೇಸಿಗೆ ಹೋಗ್ಲೇ ಇಲ್ಲ. ಎಸ್ ಸರ್. ಆದ್ರೆ ಈ ಹೋಗಿ ಹೇಗೆ ಕೇಸಿಗೆ ಹೇಗೆ ಹೋಗುದಿಲ್ಲ ಅಂತ ಹೇಳಿದ್ರೆ ವಕ್ಫ್ ಬೋರ್ಡ್ ಕೇಸ್ ಮಾಡ್ಬೇಕಾಗುತ್ತೆ. ಮಾತಾಡ್ಕೊಳ್ತಾರೆ, ನೀವು ಕೇಸ್ ಬರಬೇಡಿ, ನಾವು ನೋಡ್ಕೊಳ್ತೀವಿ ಅಂತ ಹೇಳಿ. ಕಬಳಿಕೆ ಕೋರ್ಟಿಗೆ ಹೋಗ್ತಾನೆ, ಒಪ್ಪನೆಂಟ್ ಯಾರು ಇರುವುದಿಲ್ಲ. ಇಷ್ಟೆಲ್ಲ ಚರ್ಚೆ
ಅವ್ರಿಗೆ ಕೊಟ್ಬಿಡ್ತಾರೆ. ಇದೆಲ್ಲ ಬೇರೆ ಬೇರೆ ವಿಧಾನಗಳು. ಆ ಒಂದು ವಿಧಾನ ಬಹಳ ದೊಡ್ಡ ಪ್ರಾಪರ್ಟಿ ಬೆಂಗಳೂರಲ್ಲಿ. ಆ ಪ್ರಾಪರ್ಟಿ ಆ ಒಂದು ಕಬ್ಲಿಗೆ ವಿಚಾರದಲ್ಲಿ ಎಕ್ಸಾಂಪಲ್ ಕೊಡೋದಾದ್ರೆ ಹಾಪ್ಕಾಮ್ಸ್ ಪ್ರಾಪರ್ಟಿ ಲಾಲ್ಬಾಗ್ ಇರೋದು ಅದೇ ರೀತಿ ಆಯ್ತು. ಹೀಗಿದು ಬಹಳಷ್ಟುಗಳಿವೆ. ಎಸ್ ಸರ್, ಈ ಬಗ್ಗೆ ಯಾಕೆ 2 ಬಾರಿ ಈಗ ಚರ್ಚೆಗಳಾಯ್ತು, 2 ಬಾರಿ ಸದನಗಳಾಯ್ತು, 2 ಬಾರಿ ಆಗ್ಲೇ ಕಲಾಪಗಳಾಗ್ತಾ ಇದೆ? ಯಾಕೆ ಈ ಬಗ್ಗೆ ಮುಖ್ಯಮಂತ್ರಿ ಅವರು ಒಂದು ಹೇಳಿಕೆಯನ್ನು ಕೊಡ್ತಾ ಇಲ್ಲ, ಒಂದು ರೀತಿಯ ವರದಿಯನ್ನು ಕೊಡ್ತಾ ಇಲ್ಲ? ಒಂದು ಹೇಳ್ತೇನೆ ನಾನು. ಈ ವಿಚಾರದಲ್ಲಿ ಪ್ರಿವಿಲೇಜ್ ಕಮಿಟಿ ಕೌನ್ಸಿಲ್ ಅಲ್ಲಿ ಎತ್ಕೊಳ್ತು. ಅದು ಯಾಕೆ ಎತ್ಕೊಳ್ತು ಅಂತ ಹೇಳಿದ್ರೆ, ನಾನು ವರದಿ ಕೊಟ್ಟ ನಂತರ 2012ರಲ್ಲಿ ಕೊಟ್ಟ ನಂತರ ಅದನ್ನ ಆಗಿನ ಏನು ಕ್ಯಾಬಿನೆಟ್ಗಳಿತ್ತು, ಕ್ಯಾಬಿನೆಟ್ ಪಾಸ್ ಆಗಿ ನಾನು ಕೊಟ್ಟ ರೆಕಮೆಂಡೇಶನ್ ಅದು ಕೂಡ ಇಂಪ್ಲಿಮೆಂಟ್ ಆಯಿತು. ಇನ್ನೇನು ಅದನ್ನ ಟೇಬಲ್ ಮಾಡಬೇಕಂತ ಸಮಯದಲ್ಲಿ ಚುನಾವಣೆ ಬಂತು, ಟೇಬಲ್ ಮಾಡ್ಲಿಕ್ಕೆ ಆಗಲಿಲ್ಲ. ಅದು ಹಾಗೆ. ಆದರೆ ಇಂಪ್ಲಿಮೆಂಟ್ ಅಂತೂ ಆಗಿದೆ ಕ್ಯಾಬಿನೆಟ್ ಡಿಸಿಷನ್ ಇಂದ. ಅದರ ನಂತರ ನಮ್ಮ ಸರ್ಕಾರ ಹೋಗಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಅದು ಎತ್ಕೊಂಡು ಇದನ್ನು ಮಾಡಿ ಅಂತೇಳಿ ಮಾಡೋತ್ತಿಗೆ ಆಗಿನ ವಕ್ಫ್ ಮಿನಿಸ್ಟರ್ ಕಮರುಲ್ ಇಸ್ಲಾಂ ಅವರು ಒಂದು ಸುಳ್ಳು ಹೇಳಿಕೆಯನ್ನು ಕೊಡ್ತಾರೆ. ಆ ರಿಪೋರ್ಟ್ ಸರಿ ಇಲ್ಲ, ಅದು ಹಾಗೆ ಇದು ಹೀಗೆ ಅಂತೇಳಿ, ಅದು ಒಬ್ಬ ಮಾಡಿದ ರಿಪೋರ್ಟ್ ಹಾಗೆ ಅಂತೇಳಿ, ಇಟ್ ಹಸ್ ಗಾಟ್ ನೋ ಲೀಗಲ್ ಸ್ಯಾಂಕ್ಟಿಟಿ ಅಂತೇಳಿ ಹೇಗೆ ಹೇಳ್ತಾರೆ, ಸುಳ್ಳು ಅಂತ ಹೇಗೆ ಹೇಳ್ತಾರೆ. ಆಗ ಪ್ರಿವಿಲೇಜ್ ಕಮಿಟಿ ಅಪಾಯಿಂಟ್ ಆಗುತ್ತೆ. ಪ್ರಿವಿಲೇಜ್ ಕಮಿಟಿಯಲ್ಲಿ ಎಲ್ಲ ಪಕ್ಷದ ಪ್ರತಿನಿಧಿಗಳು ಇರ್ತಾರೆ. ಪ್ರಿವಿಲೇಜ್ ಕಮಿಟಿಯಲ್ಲಿ ಇದನ್ನೆಲ್ಲ ತನಿಖೆ ಮಾಡಿ, ವಿಸ್ತಾರವಾಗಿ ತನಿಖೆ ಮಾಡಿ ಎಲ್ಲ ಗೊತ್ತಾದ ನಂತರ ಒಂದು ಇನಾನಿಮಸ್ ರಿಪೋರ್ಟ್ ಕೊಡ್ತಾರೆ. ಆ ಇನಾನಿಮಸ್ ರಿಟರ್ನ್ ಕೊಟ್ಟಾಗ ಇವರು ತಪ್ಪಿತರಾಗ್ತಾರೆ. ಯಾರು ಹೇಳಿಕೆ ಕೊಟ್ಟಂತ ಅಲ್ಲ, ನಮ್ಮ ಕಮರುಲ್ ಇಸ್ಲಾಂ ವಕ್ಫ್ ಮಿನಿಸ್ಟರ್. ಆಗ ಕೌನ್ಸಿಲ್ ಚೇರ್ಮನ್ ಆದ ಅವರು ಈ ಎಲ್ಲಾ ವಿಚಾರಗಳು ಬೆಳಕಿಗೆ ಬರಲಿಕ್ಕೆ ಕಾರಣ ಮಣಿಪಾಡಿ ಅವರ ವರದಿ. ಆದ ಮಣಿಪಾಡಿ ಅವರ ವರದಿಯನ್ನು ಮಂಡನೆ ಮಾಡಬೇಕು 2 ಸದನಗಳಲ್ಲಿ, ಅದರ ಚರ್ಚೆ ಆಗಬೇಕು. ಅದರ ನಂತರ ಪ್ರಿವಿಲೇಜ್ ಮೋಷನ್ ಇವರ ಮೇಲೆ ತಗೊಳ್ಬೇಕು ಅಂತ ಹೇಳಿ ಕೊಡ್ತಾರೆ. ಹಾಗಾದ್ರೆ ಅದು ಚರ್ಚೆ ಆಯ್ತಾ ಅಂತ ಅದಕ್ಕೆ ಬಿಡ್ಲಿಲ್ಲ. ಅದರ ನಂತರ ಯಾವಾಗ ಅದು ಮಂಡನೆ ಆಗ್ಲಿಲ್ವೋ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹೋಯ್ತು ಹೈಕೋರ್ಟ್ ಅಲ್ಲಿ. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ SK ಕಾಂತ ಫಾರ್ಮರ್ ಮಿನಿಸ್ಟರ್, ಲೇಬರ್ ಮಿನಿಸ್ಟರ್ ಆಗಿದ್ದವರು, ಅವ್ರು ಹೋಗ್ತಾರೆ. ಅವ್ರು ಹೋದ ತಕ್ಷಣ ನಾನು ಅವ್ರ ತರ ಮಾತಾಡಿ ಏನೆಲ್ಲ ಆಯ್ತು ವಿಷಯ ಅವ್ರಿಗೆ ಹೇಳಿಕೊಟ್ಟ ಮೇಲೆ ಅವರು ಪಬ್ಲಿಕ್ ಇಂಟ್ರೆಸ್ಟ್ ತಗೊಳ್ತಾರೆ. ಬಹಳ ಸಂತೋಷ ಆಯ್ತು ನಂಗೆ. ತಗೊಂಡು ಹೋಗಿ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತಾರೆ. ಹೈಕೋರ್ಟ್ನಲ್ಲಿ ಆರ್ಡರ್ ಸಿಗುತ್ತೆ, ಅದನ್ನು ಮಂಡನೆ ಆಗ್ಬೇಕಂತೇಳಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅದು ಮಂಡನೆ ಆಗ್ಬೇಕಂತೇಳಿ ಹೈಕೋರ್ಟ್ನಲ್ಲಿ ಆರ್ಡರ್ ಮಾಡ್ತಾರೆ. ಆಗ ಶಿವಸ್ವಾಮಿ ಅಂತ ಒಬ್ಬರು ಅಡ್ವೊಕೇಟ್ ಜನರಲ್ ಬಂದು ಅಂಡರ್ಟೇಕಿಂಗ್ ಮಾಡ್ತಾರೆ ಸರ್ಕಾರದ ಪರವಾಗಿ. ಇಲ್ಲ, ನಾವು ಬರುವ 2016 ಫೆಬ್ರವರಿ ಸೆಷನ್ನಲ್ಲಿ ಇದನ್ನು ಮಂಡನೆ ಮಾಡ್ತೇವೆ ಅಂತೇಳಿ ಅಂಡರ್ಟೇಕಿಂಗ್ ತಗೊಳ್ತಾರೆ. ಮಾಡಲೇಬೇಕಾಗುತ್ತೆ, ಹೈಕೋರ್ಟ್ ಆರ್ಡರ್ ಇದೆ, ಮಾಡಲೇಬೇಕಾಗುತ್ತೆ. ಆದರೆ ಆ ಒಂದು ಸೆಷನ್ನಲ್ಲಿ ಬಂದಾಗ ನಮ್ಮ ಗೋಮತ್ ಸುಧನ್ರು ಮತ್ತು ನಮ್ಮ ಎಲ್ಲ ಪಕ್ಷದವರು ಹಿರಿಯರು ಯಾವಾಗ ಮಾಡ್ತೀರಿ ಅಂತೇಳಿ ಚಳವಳಿ ಮಾಡ್ತಾರೆ. ಮಾಡುತ್ತೆ ಬಿಸ್ನೆಸ್ ಕಮಿಟಿಗೆ ಹೋಗ್ತದೆ. ಬಿಸ್ನೆಸ್ ಕಮಿಟಿ ಕೂತ್ಕೊಂಡು ಇದೇ ನಮ್ಮ ಮುಖ್ಯಮಂತ್ರಿಗಳು, ಅಪೋಸಿಷನ್ 2 ಲೀಡರ್ಸ್ಗಳು, ಅದರೊಟ್ಟಿಗೆ ನಮ್ಮ ಕೌನ್ಸಿಲ್ ಚೇರ್ಮನ್ಗಳು, ಸ್ಪೀಕರ್ ಅವರು ಎಲ್ಲರೂ ಒಟ್ಟಿಗೆ ಸೇರಿ ಇದನ್ನ ಈ ಸಲ ಇದೇ ಒಂದು ಸೆಷನ್ ಅಲ್ಲಿ ಬರೋ 4 ದಿನಗಳಲ್ಲಿ ಮಾಡ್ತೀವಿ ಅಂತೇಳಿ. ಯಾಕೆ ಇನ್ನೂವರೆಗೂ ಮಾಡಲಿಲ್ಲ? ಹಾಗಾದ್ರೆ ಅದರ ನಂತರ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಗಲಾಟೆ ಆಗ್ತಾ ಇತ್ತು ಬಂದಲ್ಲಿ. ಈ ಸಿದ್ದರಾಮಯ್ಯ ಅವರು ಮತ್ತು ಅವರ ಗ್ಯಾಂಗ್ ಏನು ಮಾಡ್ತಾರೆ ಹೇಳಿದ್ರೆ, ಅವರ ಕ್ಯಾಬಿನೆಟ್ ಏನು ಮಾಡ್ತಾರೆ ಹೇಳಿದ್ರೆ, ನಾನು ಏನು ರೆಕಮೆಂಡೇಶನ್ ಮಾಡಿದ್ದೀನೋ ಆ ರೆಕಮೆಂಡೇಶನ್ ಮಾತ್ರ ಅದನ್ನು ರಿಜೆಕ್ಟ್ ಮಾಡಿದೆ ಅಂತ ಹೇಳಿ ಪ್ರೆಸೆಂಟ್ ಮಾಡ್ತಾರೆ. ಅದು ಕಂಟೆಂಟ್ ಆಫ್ ಕೋರ್ಟ್ ಆಗುತ್ತೆ. ಮಾಡಿಲ್ಲ, ಗಲಾಟೆ ಮತ್ತು ಜಾಸ್ತಿ ಆಗುತ್ತೆ. ಆ ಸಂದರ್ಭದಲ್ಲಿ ನಮ್ಮ ಕೌನ್ಸಿಲ್ ಚೇರ್ಮನ್ ರವರು 3 ಸಲ ಆರ್ಡರ್ ಕೊಟ್ಟಿರ್ತಾರೆ ಮಂಡನೆ ಆಗ್ಬೇಕು ಅಂತೇಳಿ. ಅವರು ಗವರ್ನರ್ ಹತ್ರ ಹೋಗ್ತಾರೆ, ನನಗೆ ಕೌನ್ಸಿಲ್ ನಡ್ಸಕ್ ಆಗ್ತಾ ಇಲ್ಲ, ನಾನಲ್ಲಿ ಸುಪ್ರೀಂ ನಾನು ಹೇಳಿದ ಕೇಳೋದಿಲ್ಲ. ಆಗ ಗವರ್ನರ್ ಪ್ರಶ್ನೆ ಮಾಡ್ತಾರೆ CM ಅವರಿಗೆ, ಯಾಕೆ ಮಾಡಲಿ ಅಂತ. ಮಾಡ್ಲಿಕ್ಕೆ ಆದೇಶ ಕೊಡ್ತಾರೆ, ಮಾಡ್ಬೇಕಂತೇಳಿ ಅಲ್ಲಿ ಒಪ್ಕೊಳ್ತಾರೆ. ಅದೇ ಸಂದರ್ಭದಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ ಮಾಡ್ತೀವಿ ನಾವು. ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸಲ್ಲಿ ಅದು ಅಡ್ಮಿಟ್ ಆಗುತ್ತೆ. ಅಡ್ಮಿಟ್ ಆಗಿ ಇವರು ಮುಂಚೆ ಯಾವ ವಾದವನ್ನು ಸಂಧಿಸಿದಿರೋ, ನಾವು ಎಂಥದ್ದು ರೆಕಮೆಂಡೇಶನ್ ಮಂಡನೆ ಮಾಡಿದೆ ಅಂತೇಳಿ ಅವ್ರು ಕೇಳ್ತಾರೆ. ನೀವು ಯಾವ ಭಾಷೆ, ಜಡ್ಜ್ ಕೇಳ್ತಾರೆ, ಹೈಕೋರ್ಟ್ ಜಡ್ಜ್ಗಳು, ನೀವು ಯಾವ ಭಾಷೆಯಲ್ಲಿ ಲಾ ಕಲ್ತದ್ದು? ಇಂಗ್ಲಿಷಲ್ಲಿ. ನಮ್ಮ ಆರ್ಡರ್ ಹೇಗಿತ್ತು? ಟು ಟೇಬಲ್ ದ ರಿಪೋರ್ಟ್, ನಾಟ್ ಟು ಟೇಬಲ್ ದ ರೆಕಮೆಂಡೇಶನ್. ಅದನ್ನ ರಿಪೋರ್ಟ್ ಅನ್ನು ಟೇಬಲ್ ಮಾಡಿ, ಗೋ ಬ್ಯಾಕ್ ಟು ಯುವರ್ ಡ್ರಾಯಿಂಗ್ ಟೇಬಲ್, ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಹಸ್ ಬಿನ್, ವಾಟ್ಸ್ ಆರ್ಡರ್ ಈಸ್, ಹೋಗಿ ಹೇಳ್ತಾರೆ. ಆಗ ಇವರು ಸಮಯ ತಗೊಳ್ತಾರೆ. ಈಗ ಸಮಯ ತಗೊಂಡು ಮೊನ್ನೆ ಪುನಃ ಸಮಯ ತಗೊಂಡಿದ್ದಾರೆ. ಈಗ 2 ವಾರ ತಪ್ಪಿಸಿಕೊಳ್ಳುವಿಕೆ ಯಾಕೆ ಆಗ್ತಾ ಇದೆ? ಮತ್ತೆ ಸಮಯವನ್ನ ಕೇಳ್ತಕ್ಕಂಥದ್ದು, ಮತ್ತೆ ಮುಂದೂಡ್ತಕ್ಕಂಥದ್ದು. ಅಲ್ಲ, ಅದು ನಾನು ನಿಮ್ಗೆ ಹೇಳ್ಬೇಕಲ್ಲ, ವೀಕ್ಷಿಗೆ ಗೊತ್ತಿಲ್ವಾ, ನಿಮ್ಗೆ ಗೊತ್ತಿಲ್ವಾ? ಅದು ಖಂಡಿತ ಶ್ರಮಪಟ್ಟು ಒಂದು ವರದಿಯನ್ನ ಮಾಡಿದ್ದೀರಿ. ಈ ಶ್ರಮಪಟ್ಟು ಮಾಡಿದಂತ ವರದಿಯನ್ನ ಅವ್ರು ಯಾಕೆ ಚರ್ಚೆಗೆ ತೆಗೆದುಕೊಳ್ತಾರೆ? ಪ್ರತಿಭಟನೆ ಆಗ್ಬೇಕಲ್ಲ.
ಏನಿ ಕಮಿಷನ್ ರಿಪೋರ್ಟ್ ಯಾರಾದರೂ ವರದಿ ಮಂಡನೆ ಮಾಡಿದರೆ ಅದು ಮೊದಲಿಗೆ ಸರ್ಕಾರದ ಆಸ್ತಿ ಆಗಿರುತ್ತೆ, ಲೆಜಿಸ್ಲೇಚರ್ ಅವ್ರದ್ದು ಆಸ್ತಿ ಆಗಿರುತ್ತದೆ. ಅದು ಲೆಜಿಸ್ಲೇಟಿವ್ ಮಂಡನೆ ಆದ ನಂತರ ಅದು ಪಬ್ಲಿಕ್ ಡೊಮೇನಿಗೆ ಬರೋದು. ಖಂಡಿತ ಖಂಡಿತ. ಅದರ ಮುಂಚಿತವಾಗಿ ನಾನು ಬರೆದ ರಿಪೋರ್ಟ್ ಅನ್ನ ಪಬ್ಲಿಕ್ ಕೊಟ್ರೆ, ನಾನು ಅಲ್ಲಿ ಕೊಟ್ರೆ ಅದರ ಪಾವಿತ್ರತೆ ಹೊಟ್ಟೋಗ್ಬಿಡುತ್ತೆ, ನಿಜ ಸರ್, ಆ ರಿಪೋರ್ಟ್ ಬಿದ್ದೋಗ್ಬಿಡುತ್ತೆ. ಆದ್ರಿಂದ ನಾನು ಮತ್ತು ನನ್ನ ಎಲ್ಲ ಹಿತಚಿಂತಕರು ನಮ್ಮ ಪಕ್ಷದವರೆಲ್ಲ ಸೇರಿ ಹೋರಾಟ ಮಾಡ್ತಾ ಇದ್ದಾರೆ ಮಂಡನೆ ಮಾಡ್ಲಿಕ್ಕೆ. ಮಂಡನೆ ಮಾಡಿದ ತಕ್ಷಣ ನಿಮ್ಮಂತ ಮಾಧ್ಯಮಗಳಿಗೆ ಸಿಗ್ತದೆ, ಸಿಬಿಐಗೆ ಹೋಗ್ತದೆ, ಸಿಐಡಿಗೆ ಹೋಗ್ತದೆ, ಅಪೋಸಿಷನ್ ಲೀಡರ್ಗೆ ಹೋಗ್ತದೆ. ಆಗ ಅದನ್ನ ಮಂಡನೆ ಆದ ತಕ್ಷಣ ಎಲ್ರಿಗೂ ಗೊತ್ತಾಗುತ್ತೆ ಯಾರು ಕಳ್ಳರು, ಎಲ್ಲೆಲ್ಲಿ ಎಷ್ಟೆಷ್ಟು ಆಸ್ತಿಗಳನ್ನು ನುಂಗಿದ್ದಾರೆ ಗೊತ್ತಾಗುತ್ತೆ. ಅದು ಗೊತ್ತಾದ್ರೆ ಈ ಒಂದು ಸಿದ್ದರಾಮಯ್ಯ ಪಕ್ಷ ಇದೆಯಲ್ಲ ಅದು ಬಿಡಿ, ಈ ಕಾಂಗ್ರೆಸ್ ಪಕ್ಷ ನೆಲಸಮ ಹೋಗ್ಬಿಡುತ್ತೆ. ಸಾಧ್ಯನೇ ಅವ್ರು ಬದುಕಲಿಕ್ಕೆ. ಅಂತ ದೊಡ್ಡ ದೊಡ್ಡ ಕಳ್ಳತನ ಮಾಡಿದ್ದಾರೆ. ಅದು ಮಂಡನೆ ಆದ್ರೆ ಇವರ ಸರ್ಕಾರ ಬಿಡಿ, ಇವರ ಕಾಂಗ್ರೆಸ್ ಪಕ್ಷವೇ ಅಸ್ತಿತ್ವದಲ್ಲಿ ಇರುವುದಿಲ್ಲ. ಇದು ಹಾಗಾದ್ರೆ ಇನ್ನು ಎಷ್ಟು ದಿನ ಇರುತ್ತೆ ಅಂತ ಹೇಳ್ತೀರಿ ಈ ಸರ್ಕಾರ? ನಿಮ್ಮ ನಿರೀಕ್ಷೆ ಇದೆಯಾ? ನೀವು ಈಗ ಅದರ ಜೊತೆ ಬಹಳಷ್ಟು ಬೇರೆ ಬೇರೆ ವಿಷಯಗಳಿಗೂ ಸೇರ್ಕೊಂಡಿದೆ. ಈಗ ಸರ್ಕಾರವೇ ಇಲ್ಲ ಸರ್. ಒಂದು ಈಗ ನಾನು ಕೇಳ್ತಕ್ಕಂಥದ್ದು, ನಿಮ್ಮ ಏನು ಈ ವರದಿ ಇಷ್ಟರ ಮಟ್ಟಿಗೆ ಶ್ರಮಪಟ್ಟು ತಯಾರಿ ಮಾಡಿದ್ದೀರಿ, ಸಂಶೋಧನೆ ಮಾಡಿದ್ದೀರಿ, ರಿಸರ್ಚ್ ಮಾಡಿದಿರಿ, ಎಲ್ಲವನ್ನ ಮಾಡಿ ಇಷ್ಟು ಕೊಟ್ಟು ಕೋರ್ಟು ಕಚೇರಿ ಅಲ್ದಾಡಿ ಬಂದರೂ ಕೂಡ ಇವರು ತೆಗೆದುಕೊಳ್ತಾ ಇಲ್ಲ ಅಂದ್ರೆ ನಿಮ್ಮ ಭಾಜಪದವರು, ನಿಮ್ಮ ಅನುಯಾಯಿಗಳು ಯಾಕೆ ಒಂದು ಹೋರಾಟವನ್ನು ಮಾಡಿ ಇದನ್ನು ಚರ್ಚೆಗೆ ತರಬಾರದು? ನೋಡಿ ಸ್ವಾಮಿ, ನಮ್ಮವರು ಬಹಳಷ್ಟು ಮಟ್ಟಿಗೆ ಮಾಡಿದ್ದಾರೆ. ನಮ್ಮವ್ರ ಕೈಲಿ ಕೂಡ ಇದೆ, ನಮ್ಮ ಪಕ್ಷದವ್ರ ಕೈಲಿ ಕೂಡ ಇದೆ. ನಮ್ಮ ಪಕ್ಷದವ್ರು ಕೂಡ ಇದರಲ್ಲಿ ಮುತುವರ್ಜಿ ವಹಿಸ್ತಾರೆ. ಇಲ್ಲಿ ಆಗಿದ್ದರೆ ಸೆಂಟ್ರಲ್ಗೆ ಹೋಗಬೇಕು. ಆಗಲೇ ಗವರ್ನರ್ ಹತ್ರ ಹೋಗಿದ್ದೇವೆ, ಅದು ರಾಷ್ಟ್ರಪತಿ ಕೂಡ ಹೋಗಬೇಕು. ಇದಕ್ಕೆಲ್ಲ ಎಲ್ಲರ ಸಹಾಯ ಬೇಕು. ಈ ವಿಷಯದಲ್ಲಿ ನಾನು ಒಂದು ಮಾತು ಹೇಳ ಬಯಸ್ತೇನೆ. ಇದು ಯಾವುದೇ ಆಗಲಿ, ನಾನು ಬದುಕಿ ಉಳಿದಿದ್ದರೆ ಇದನ್ನು ಖಂಡಿತವಾಗ್ಲೂ ಇದನ್ನು ಮುಂದೆ ತೆಗೆದುಕೊಂಡು ಹೋಗೋದು ಖಂಡಿತ, ಇದನ್ನು ಪಬ್ಲಿಕ್ ಡೊಮೇನಿಗೆ ತರುವುದು ಖಂಡಿತ. ಎಸ್ ಸರ್, ಈಗ ಮೊನ್ನೆ ಅಷ್ಟೇ ಗಣಪತಿಯವರ ಆತ್ಮಹತ್ಯೆ ಪ್ರಕರಣ ಆಯಿತು. ಇದರಲ್ಲಿ ಸರ್ಕಾರ ಇವತ್ತಿಗೂ ಮೀನಮೇಸೆ ಎಣಿಸ್ತಾ ಇದೆ. KJ ಜಾರ್ಜ್ ಅವರ ಮನೆಗೆ, ಗಂಡನ ಮನೆಗೆ, ತವರ ಮನೆಗೆ ಮಗಳನ್ನ ಕಳಿಸಿದ ಹಾಗೆ ಮಾಡ್ತಾ ಇದ್ದಾರೆ. ಇದು ಕೂಡ ನಿಮ್ಮ ಈ ಅರಸಾಹಸಪಟ್ಟು ಪ್ರತಿಭಟನೆಯನ್ನ ಮಾಡಿ ಮನೆ ಕಳಿಸ್ಬೇಕಾ ಅಥವಾ ಒಂದು ಸ್ವಯಂ ಹಿತಾಸಕ್ತಿ ಬೇಕಾ ಅಂತಕ್ಕಂಥದ್ದು ಮನೆಗೆ ಅವರು ಪಬ್ಲಿಕ್ ಅಲ್ಲಿ ಹೇಳ್ತಾ ಇದ್ದಾರೆ. ನಾವು ಅದು ನೋಡಿ, ಅದು ಮಾನ ಮರ್ಯಾದೆ ಕಾಪಾಡೋರಿಗೆ ಅದೆಲ್ಲ, ಇವರ ಚರ್ಮ ಅಷ್ಟು ಗಟ್ಟಿ ಇದ್ರೆ ನಾವ್ ಏನು ಮಾಡೋಕೆ ಸಾಧ್ಯವಿಲ್ಲ. ಚರ್ಮ ಅಷ್ಟು ಗಟ್ಟಿಯಾಗಿದೆ, ನಾಚಿಕೆ ಎಂಬುದು ಇಲ್ವೇ ಇಲ್ಲ, ಮಾನ ಮರ್ಯಾದೆ ಮೊದಲೇ ಇಲ್ಲ. ಇಷ್ಟೆಲ್ಲ ಆದ್ರೂ ಕೂಡ ಒಂದು ವಿಶ್ವಾಸವಿದೆಯಾ ಇದನ್ನ CBI ತನಿಖೆ ಮಾಡಿಸ್ತಾರೆ ಭಾಜಪದವರು ಅಂತಕ್ಕಂಥ ವಿಶ್ವಾಸ ನಿಮಗಿದೆಯಾ? ನನಗೆ ಖಂಡಿತವಾಗಿ ಇಲ್ಲಿ ತನಕ ನಾನು ಖಂಡಿತವಾಗಿ, ಯಾಕಂದ್ರೆ ಭಾಜಪ ಸಂಘಟನೆಯಿಂದ ಬೆಳೆದು ಬಂದ ಪಕ್ಷ, ಅಲ್ಲಿಂದ ಹುಟ್ಟಿ ಬಂದ ಪಕ್ಷ. ಆದ್ದರಿಂದ ಅಲ್ಲಿ ಬಹಳಷ್ಟು ಶಿಸ್ತಿನವರು, ನ್ಯಾಯವಂತರು ಇದ್ದೇ ಇರ್ತಾರೆ. ಇನ್ನು ಈ ಹೋರಾಟ ಮುಂದುವರಿಯುತ್ತೆ ಅಂತೀರಿ? ಈ ಹೋರಾಟ ಮುಂದುವರಿಯುತ್ತೆ, ಮಾಡಲೇಬೇಕು. ಹಾಗಾದ್ರೆ ಸಿದ್ದರಾಮಯ್ಯ ಸರ್ಕಾರದವರು ಏನು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಆದ ಮೇಲೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಎಲ್ಲವನ್ನ ಒಟ್ಟು ಮಾಡಿ ಸರ್ಕಾರವನ್ನು ಕಟ್ಟಿಕೊಳ್ಳಲು ಯಶಸ್ವಿ ಆಗಿದ್ದಾರೆ. ಇದೆಲ್ಲವೂ ನಾಟಕೀಯ ಅಂತ ಹೇಳ್ತೀರಾ? ನಿಜವಾಗಿಯೂ ಅಲ್ಪಸಂಖ್ಯಾತರ ಪರವಾಗಿ ಸಿದ್ದರಾಮಯ್ಯನವರು ಇದ್ದಾರಾ? ಅವರ ಸರ್ಕಾರವಿದೆಯಾ? ಯಾಕಂದ್ರೆ ನೀವು ಕೊಡ್ತಕ್ಕಂಥ ಒಂದು ಅಲ್ಪಸಂಖ್ಯಾತರದ್ದೇ ವರದಿಯನ್ನು ತಿರಸ್ಕರಿಸಿದ್ದಾರೆ ಹಿಮ್ಮುಖವಾಗಿ ಅಂತಕ್ಕಂಥದ್ದು. ನಾನು ಈಗೆಲ್ಲ ಮೊದಲಿಂದ ಹೇಳ್ತಾ ಇದ್ದೆ, ನಾನು ಕಾಂಗ್ರೆಸ್ ಪಕ್ಷ ಕೇವಲ ತುಷ್ಟೀಕರಣ ಮಾಡ್ತಾ ಇದೆ. ಬೆಲ್ಲವನ್ನ ಈ ಮುಂಗೆ ತಾಕ್ಬಿಟ್ಟು ಇದ್ದ ನಕ್ಲಿಕ್ಕೆ ಹೇಳ್ತಾ ಇದೆ. ನಕ್ಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅಂತ ಪರಿಸ್ಥಿತಿ ಪಾಪ ಮುಸಲ್ಮಾನವ್ರದ್ದು. ಇವರಿಗೆ ವಿದ್ಯಾಭ್ಯಾಸ ಇಲ್ಲ. ಯಾಕೆ ನಂಬಿಕೊಂಡಿದ್ದಾರೆ? ಹಾಗಿದ್ರೆ ವಿದ್ಯಾಭ್ಯಾಸ ಇಲ್ಲ. ಮೊದಲಾಗಿ ಹೆಚ್ಚಿನವರಿಗೆ ಒಂದು, ಎರಡನೇದು ಏನ್ ತುಂಡು ಲೀಡರ್ಗಳಿವೆ ಅವರಿಗೆ ಬಿಸ್ಕೆಟ್ಗಳು ಕೊಟ್ಬಿಡ್ತಾರೆ. ಅವರು ಸಂತೋಷವಾಗಿರ್ತಾರೆ. ಅವ್ರು ಹೋಗಿ ವಿದ್ಯಾಭ್ಯಾಸ ಇಲ್ದರನ್ನ ಹಿಡ್ಕೊಂಡು ಬರ್ತಾರೆ. ಈ ಪ್ರಯತ್ನ ನಿಮ್ಗೆ ಯಾಕೆ ಮಾಡ್ಲಿಲ್ವಾ? ನಿಮ್ಗೂ ಕೂಡ ಅವರು ಈ ಪ್ರಯತ್ನವನ್ನ, ನಾವು ತುಷ್ಟೀಕರಣ ಮಾಡ್ಲಿಕ್ಕೆ ಹೋಗುದು ಕೂಡ ಇಲ್ಲ. ನಿಜ ಸಂಗೀತವನ್ನು ಹೊರಗಡೆ ಅವರಿಂದನೇ ಸ್ಪಂದನೆ ಮಾಡುವ ರೀತಿಯಲ್ಲಿ, ಅವ್ರು ಸ್ಪಂದಿಸುವ ರೀತಿಯಲ್ಲಿ ನಾವು ಕೆಲಸ ಮಾಡಿ ಹೊರಟಿದ್ದೇವೆ. ನಾವೀಗ ಸತ್ ಹೇಳ್ಬೇಕಾದ್ರೆ ಅವ್ರು ಸ್ಪಂದಿಸಬೇಕಾಗಿದೆ. ಇಷ್ಟು ದೊಡ್ಡ ವಿಷಯ ಅವರಿಗೆಲ್ಲ ಗೊತ್ತಿದೆ. ಇದೇ ನಮ್ಮ ಈ ವಕ್ಫ್ ಆಸ್ತಿ ವಿಚಾರದಲ್ಲಿ ಅವರಿಗೆಲ್ಲರೂ ಸದಾ ಮನದಟ್ಟಾಗಿದೆ. ಅದು ಯಾರಿಗೂ ಹೆಚ್ಚಿನವರಿಗೆ ಹೊರಗಡೆ ಬಂದು ಈ ವಿಷಯದಲ್ಲಿ ಮಾತಾಡ್ಲಿಕ್ಕೆ ಅಷ್ಟು ಧೈರ್ಯವಿಲ್ಲ. ಹಾಗಾದ್ರೆ ನಿಜವಾಗಿ ಅಲ್ಪಸಂಖ್ಯಾತರ ಪರವಾಗಿ ಈ ಸರ್ಕಾರವಿಲ್ಲ ನೀವು ಹೇಳ್ತಕ್ಕ? ಖಂಡಿತವಾಗಿಲ್ಲ. ಮತ್ತೆ ಹೇಳಿಕೊಂಡು ಬಂದಿದ್ದು, ಸರ್ಕಾರವನ್ನ ಕಟ್ಟಿದ್ದು, ನಡೆಸ್ತಕ್ಕಂಥದ್ದು ನಾವೆಲ್ಲ ಅಲ್ಪಸಂಖ್ಯಾತರ ಪರವಾಗಿ. ಇದು ಬಹಳ ವರ್ಷದಿಂದ ಎಲ್ಲ ಒಂದ್ ಕಡೆ ಶಾದಿ ಭಾಗ್ಯದಂತ ಯೋಜನೆ ಕೊಡ್ತಾರೆ, ಇನ್ನೊಂದು ಯೋಜನೆ ಕೊಡ್ತಾರೆ, ನಾವು ನಿಮ್ಮ ಪರವಾಗಿದ್ದೀವಿ ಅಂತ ದೊಡ್ಡ ಬ್ಯಾನರ್ ಹಾಕ್ತಾರೆ. ಏನು ಸ್ವಾಮಿ ನೋಡಿ, ಶಾದಿ ಭಾಗ್ಯ ಕೊಡ್ತಾರೆ. ಎಷ್ಟು ಮಂದಿಗೆ ಶಾದಿ ಭಾಗ್ಯ ಸಿಕ್ಕಿದೆ ನೋಡಿ. ಮಂಗಳೂರಲ್ಲಿ ತೋರಿಸಿ ಯಾರಿಗಾದ್ರೆ, ನಿಮ್ಗೆ ಗೊತ್ತಿದ್ದವ್ರಿಗೆ ಯಾರಿಗ ಶಾದಿ ಭಾಗ್ಯ ಸಿಕ್ಕಿದ್ಯಾ? ಹೇಳಲಿಕ್ಕೆ ಬಹಳ ಸುಲಭ ಸ್ವಾಮಿ, ಅದನ್ನ ಮಾಡಿಸ್ಬೇಕಾಗ್ತದೆ ಸ್ವಾಮಿ. ಇದೆಲ್ಲ ತುಷ್ಟೀಕರಣ ಮಾತ್ರ.
ನಾವು ನಿಮ್ಮ ಮುಸಲ್ಮಾನರ ತೇಕೆದಾರು ಓಕರಿಂಗ್ ಏಕರಿಂಗ್ ಅದೆಲ್ಲ ಬೇಡಪ್ಪ ಇವ್ರೀಗ ಇದ್ದ ಸರ್ಕಾರ ಇದೆಯಲ್ಲ. ಅಲ್ಲ, ಪ್ರತಿ ಯಾವುದೋ ಒಂದು ದೊಡ್ಡ ರಿಪೋರ್ಟ್ ಬಂತಲ್ಲ, ಯಾವ್ದು ರಿಪೋರ್ಟ್ ಗೊತ್ತಾ ನಿಮ್ಗೆ? ಅದು ಸಾಚಾ ರಿಪೋರ್ಟ್. ಅದ್ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲ? ಇವರು 2/3 ಮೆಜಾರಿಟಿ ಇದ್ದಾಗಲೂ ಕೂಡ ಮಾಡ್ಬೋಯ್ತಲ್ಲ, ಸೆಂಟ್ರಲ್ ಮಾಡ್ಬೋಯ್ತಲ್ಲ, ಯಾಕೆ ಮಾಡಿಲ್ಲ? ಇಲ್ಲಿ ತನಕ ಸಾಚಾ ರಿಪೋರ್ಟ್ ಅವ್ರು ಇಂಪ್ಲಿಮೆಂಟ್ ಮಾಡಿಲ್ಲ. ಎಲ್ಲಿಯಾದ್ರೂ ಸಾಚಾರ್ ಇಂಪ್ಲಿಮೆಂಟ್ ಮಾಡಿದ್ರೆ ಅದು ಭಾಜಪ ಸರ್ಕಾರ, ಗುಜರಾತ್ ಭಾಜಪದವರು ಸಾಚಾ ಅಂತ ಹೇಳ್ತೀರಿ. ಖಂಡಿತ ಇಷ್ಟರ ಮಟ್ಟಿಗೆ ನಾನು ನೋಡಿದ ಮಟ್ಟಿಗೆ ಅವರು ಪಕ್ಕ ಇದ್ದಾರೆ, ಒಂದು ಪರಿವಾರದಿಂದ ಬಂದ ಪ್ರೇರಿತ ಪಕ್ಷವಾಗಿದ್ದಾರೆ. ಅವರು ಅದರಲ್ಲಿ ಕೂಡ ಕೊಳಕಿಲ್ಲ ಅಂತ ಹೇಳಲ್ಲ ನಾನು. ಈ ವಿಷಯದಲ್ಲೂ ಯಡಿಯೂರಪ್ಪನವ್ರ ಮೇಲೆ ಸುಮಾರು ಮಾತುಗಳು ಕೇಳಿ ಬಂದಿತ್ತು, ಅವ್ರ ಮೇಲೆ ಆರೋಪಗಳು ಕೇಳಿ ಬಂದಿತ್ತು, ಅದನ್ನ ಒಪ್ಕೊಳ್ಳೋದಿಲ್ವಾ ನೀವು? ಆರೋಪ ಪ್ರತ್ಯಾರೋಪ ಬಹಳ ಸಹಜ. ಯಡಿಯೂರಪ್ಪನವರು ಕೂಡ ಅಲ್ಲಲ್ಲಿ ಹೋಗ್ತಕ್ಕಂಥದ್ದು ನೀವು ಹೇಳಿದ ಹಾಗೇನೆ ಒಂದಷ್ಟು ಬಿಸ್ಕೆಟ್ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು. ಅಲ್ಲಲ್ಲಿ ಒಂದು ಹೇಳ್ತೇನೆ ನಾನು, ಒಂದು ಮೋರ್ಚಾಗಳಿಗೆ ಒಂದಷ್ಟು ಸಣ್ಣ ಅಂತ ಬಿಸ್ಕೆಟ್ಗಳು ಇಲ್ಲಿ ತನಕ ಯಡಿಯೂರಪ್ಪರು ಕೊಟ್ಟಿಲ್ಲ. ಆದ್ರೆ ಆರೋಪ ಪ್ರತ್ಯಾರೋಪ ಬಹಳ ಸಹಜ. ಅದು ಬೆಳಕಿಗೆ ಬರುವುದು ಸ್ವಲ್ಪ ಸಮಯ ತಗೊಳ್ಳುತ್ತೆ. ಬೆಳಕಿಗೆ ಬಂದಾಗ ನಮ್ಮಂತವರು ಪ್ರತಿಭಟಿಸ್ತೇವೆ. ನಮ್ಮ ಪಕ್ಷದಲ್ಲಿ ಕೂಡ ಅಂಥದ್ದೇನಾದ್ರು ಬೆಳಕಿಗೆ ಬಂದ್ರೆ ಅದು ನಮ್ಮ ಪಕ್ಷದವರೇ. ಈಗ ಗಣಪತಿ ಹತ್ಯೆಯಲ್ಲಾಗ್ಲಿ, ವಕ್ಫ್ ರಿಪೋರ್ಟ್ ನಲ್ಲಾಗ್ಲಿ, ಅದೇನೋ ಅವರು ಮುತುವರ್ಜಿ ವಹಿಸದೆ, ಕಾಳಜಿ ವಹಿಸದೆ ತಪ್ಪಿಸೋ ಜೊತೆ ಏನಾದ್ರು ಅವ್ರಿಗೆ ಏನಾದ್ರು ಒಪ್ಪಂದ ಮಾಡ್ಕೊಂಡು ಆ ವಿಷಯ ಎಲ್ಲ ಬೆಳಕಿಗೆ ಬಂದ್ರೆ, ಸತ್ಯವಾದ್ರೆ ನಮ್ಮಂತವ್ರು ಖಂಡಿತ ಪ್ರತಿಭಟಿಸ್ತೇವೆ ನಾವು. ಖಂಡಿತ. ಇಲ್ಲಿ ಒಂದು ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಏನು 3 ವರ್ಷ ಆಗ್ತಾ ಬಂತು ಸರ್ಕಾರ, ಒಂದು ಕಾಂಗ್ರೆಸ್ ಸರ್ಕಾರ, ಭಾಜಪದ ಯಾವ ಪ್ರತಿಭಟನೆಗಳು ಅವರನ್ನ ಮುಟ್ಲಿಕ್ಕೆ ಪ್ರಯತ್ನವೇ ಆಗ್ಲಿಲ್ಲ ಅಂತಕ್ಕಂಥದ್ದು. ಯಾವುದೇ ಅವರು ಸಾಕಷ್ಟು ತೊಡಕುಗಳನ್ನ ತಮಗೆ ಬಂದಾಗ ಮಾಡ್ಕೊಂಡು ಹೋಗಿದ್ದನ್ನ ತಾವೇ ಮನಸ್ಸಿಗೆ ಬಂದು ಸರಿಪಡಿಸಿಕೊಳ್ಬೇಕಾಯ್ತು ಹೊರತು ನಿಮ್ಮ ಪರಿಶ್ರಮ ಏನಾಯ್ತು? ನೋಡಿ, ಮೊನ್ನೆ ಅನುಪಮ ಶೆಣೈ ಅವರ ಕೇಸ್ ಆಗಿರ್ಬೋದು, ಡಿವೈಎಸ್ಪಿ ಅವರ ಕೇಸ್ ಆಗಿರ್ಬೋದು, ಕಲ್ಲಪ್ಪನವರ ಹಗರಣ ಆಗಿರ್ಬೋದು, ಎಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಒಪ್ಪಿಕೊಳ್ತೇವೆ. ಯಾಕಂದ್ರೆ ಹೇಳಿದ್ರೆ ನಾವು ಅದನ್ನು ಸರಿಯಾಗಿ ಸ್ಪಂದಿಸಿಲ್ಲ ಅಂತ ಹೇಳಿ. ಅವರು ಮಾಡುವ ಏನು ಕೆಟ್ಟ ಒಂದು ವಿಷಯಗಳಿಗೆ ನೀವು ಹೇಗೆ ಅಲ್ಪಸಂಖ್ಯಾತರ ಹತ್ತಿರಕ್ಕೆ ಬರ್ಲಿಕ್ಕೆ ಸಾಧ್ಯವಾಗ್ತದೆ? ಕಾಂಗ್ರೆಸ್ನವರು ಮತ್ತೆ ನಂಬಿಕೊಳ್ಳಬೇಕಾಗುತ್ತೆ. ಆದರೂ ಅವರು ಮಾಡೋದಕ್ಕೆ ಬೇರೆ ಯಾರು ಮಾಡೋದಕ್ಕಿಂತ ಭಾಜಪ ಮಾಡಿದಷ್ಟು ಅದು ಅಲ್ಪಸಂಖ್ಯಾತರಿಗೆ ಇಲ್ದ್ರಿಗೆ ಯಾರು ಮಾಡಿಲ್ಲ. ಎಸ್ ಸರ್. ಈಗ ನೋಡಿ, ಅವರಿಗೆ ನಮ್ಮ ಸರ್ಕಾರ ಯಡಿಯೂರಪ್ಪ ಬೇಕಾದ್ರೆ ಅವರ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕೊಟ್ಟ ದುಡ್ಡು ಮುಂಚೆ ಕೊಟ್ಟು 20 ಪಟ್ಟು ಜಾಸ್ತಿ. ಅದು ಅಲ್ಲದೆ ಅದರ ಚೇರ್ಮನ್ ಕೂಡ ಆಗಿದೆ. ನಾವು ಅದು ಎಷ್ಟೆಷ್ಟು ಕೊಟ್ಟಿದ್ದಾರೋ ಅದು ಕಟ್ಟ ಕಡೆಯವನಿಗೆ ಮುಟ್ಟಿಸಲು ನಾವು ಪ್ರಯತ್ನ ಪಟ್ಟಿದೆ, ಮುಟ್ಟಿದೆ. ನಾನು ಚೇರ್ಮನ್ ಆದಿದ್ದ ಸಂದರ್ಭದಲ್ಲಿ ಕೂಡ ಯಾರೆಲ್ಲ ನೊಂದಿದ್ದಾರೆ, ಯಾರ್ಯಾರಿಗೆ ಒಂದು ನ್ಯಾಯ ಸಿಗ್ಲಿಲ್ಲೋ ಅವ್ರು ಬಂದಾಗೆಲ್ಲ ಸ್ಪಂದಿಸಿದ್ದೇವೆ ನಾವು ಬೇರೆ ಬೇರೆ ರೀತಿಯಲ್ಲಿ. ಇದು ಬೇಕಾದ್ರೆ ನೋಡಿ, ಈ ಒಂದು ವಿಚಾರ ಯಾವುದು ನಮ್ಮ ವಕ್ಫ್ ಪ್ರಕರಣ ವಿಚಾರ, ಇದು ಮೊದಲಿಗೆ ಕರ್ನಾಟಕದ ಭಾಜಪ ಹೊರತೆಗೆದಿದ್ದಾರೆ. ಇದು ಹೊರತೆರೆದ ಇಡೀ ದೇಶದ ಮುಸಲ್ಮಾನರಿಗೆ ಬಹಳ ದೊಡ್ಡ ಒಂದು ಕೊಡುಗೆ ಇದು. ಅಲ್ಪಸಂಖ್ಯಾತದವರಿಗೆ ಇದು ಬಹಳ ದೊಡ್ಡ ಕೊಡುಗೆ. ಈ ವಕ್ಫ್ ಆಸ್ತಿ ಹೊರಗೆ ಬಂದು ಅದನ್ನು ಸಂಘಟಿತ ರೀತಿಯಲ್ಲಿ ತಗೊಂಡು ಹೋದ್ರೆ ಯಾವ ಮುಸಲ್ಮಾನು ಬಡವಾಗಲಿಕ್ಕೆ ಸಾಧ್ಯನೇ ಇಲ್ಲ. ಎಸ್ ಸರ್, ನಮ್ಮ ಚರ್ಚೆಯನ್ನು ಮುಂದುವರ್ಸೋಣ, ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಎಸ್ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಆದರೆ ಮತ್ತಷ್ಟು ವಿಚಾರಗಳು, ಮತ್ತಷ್ಟು ಏನು ವೈಚಾರಿಕವಾದಂಥ ಸಂಘರ್ಷಗಳು ಏನೇನಿದೆ ಅದೆಲ್ಲವೂ ಕೂಡ ಪ್ರಸ್ತಾಪವಾಗಲಿಕ್ಕಿದೆ. ಅದಕ್ಕಿಂತ ಮೊದಲಿಗೆ ಒಂದು ಸಣ್ಣ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ ವೀಕ್ಷಕರೇ. ಇವತ್ತು ಗಣ್ಯರು ಅನ್ವರ್ ಮಣಿಪಾಡಿ ಅವರು ಬಹಳ ಮುಖ್ಯವಾಗಿ ವಕ್ಫ್ ಬೋರ್ಡ್ನ ವಿಷಯವಾಗಿ ಸಾಕಷ್ಟು ಸಂಘಟನೆಯನ್ನು ಮಾಡಿಕೊಂಡವರು, ಸಾಕಷ್ಟು ಅಂಶಗಳನ್ನು ಬೆಳಕಿಗೆ ತಂದಂಥವರು, ದೇಶದಾದ್ಯಂತ ತಮ್ಮ ವರದಿ ನಾಳೆ ದಿವಸ ಏನಾದರೂ ಅನುಷ್ಠಾನಗೊಂಡ್ರೆ ಸಾಕಷ್ಟು ಏನು ಹಿಂದುಳಿದವರಿಗೆ ಆಗಿರ್ಬೋದು, ಅಲ್ಪಸಂಖ್ಯಾತರಿಗೆ ಆಗಿರ್ಬೋದು ಅದು ಪ್ರಯೋಜನವಾದೀತು ಅಂತಕ್ಕಂಥ ನೆಲೆಗಟ್ಟಿನಲ್ಲಿ ಒಂದಷ್ಟು ವಿಚಾರಧಾರೆಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ಹಾಗೆ ಪ್ರಸ್ತುತ ಸರ್ಕಾರದ ಏನು ಉಳುಕು ತೊಡರುಗಳು ಅದನ್ನು ಕೂಡ ವಿಶ್ಲೇಷಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬನ್ನಿ ಅವರೊಟ್ಟಿಗೆ ಮುಂದುವರಿಯೋಣ. ಸರ್, ಈಗ ಬಹಳ ಮುಖ್ಯವಾಗಿ ಮೊನ್ನೆಯಷ್ಟೇ ಏನು ಕಳೆದ ವರ್ಷಗಳಲ್ಲಿ ಕೂರ್ಗ್ನಲ್ಲಿ ಏನಾಯಿತು, ಒಂದು ಟಿಪ್ಪು ಜಯಂತಿಯದ್ದು, ಈ ಬಗ್ಗೆ ನಿಮ್ಮ ಒಂದು ದೃಷ್ಟಿಕೋನವೇನು ಅಂತ. ಟಿಪ್ಪು ಜಯಂತಿಯದ್ದು ಸಾಕಷ್ಟು ಒಂದು ವಿವಾದಕ್ಕೆ ಈಡಾಯಿತು. ಇಡೀ ಕರ್ನಾಟಕದಾದ್ಯಂತ ಅದರದ್ದು ದೊಡ್ಡ ಮಟ್ಟದ ಕೂರ್ಗಲ್ಲಿ ಆದಂಥ ಘಟನೆ ಇನ್ನೂ ಕೂಡ ಕರಾಳವಾದಂಥ ನೆನಪು ಅನ್ನೋ ಲೆಕ್ಕದಲ್ಲಿ ಆಯಿತು. ಯಾಕೆ ಆ ರೀತಿಯಾದಂಥ ವಾತಾವರಣ ನಿರ್ಮಾಣವಾಯಿತು? ನೋಡಿ, ಅದು ಭಾಳ ಚಿಕ್ಕದ ವಿಷಯ. ನಾವು ಹಠ ಕಟ್ಕೊಂಡ್ಬಿಟ್ಟು ಒಂದು ಕಾಂಟ್ರವರ್ಸಿ ಫಿಗರನ್ನು ಮುಂದೆ ತಂದರೆ ಅದು ಗಲಭೆ ಆಗೇ ಆಗುತ್ತೆ. ಅಲ್ಲಿ ನಿಜವಾಗ್ಲೂ ಆ ದಿನಾಚರಣೆ ಬೇಕಿತ್ತ ಅಂತಕ್ಕಂಥ ನಿಜ ಹೇಳ್ತೇನೆ ನಾನು. ಸೌಹಾರ್ದಕ್ಕೋಸ್ಕರ ಆ ದಿನ ಬೇಕಾಗಿದ್ದಿಲ್ಲ. ಈಗ ಅಷ್ಟೇ ಒಂದು ಅಲ್ಪಸಂಖ್ಯಾತ ಯಾರಾದ್ರೂ ಒಂದು ಜಯಂತಿ ಮಾಡಬೇಕು, ಅಲ್ಲ ಅವರ ಹೆಸರು ಯಾವುದೋ ಒಂದು ಕಡೆ ಇಡಬೇಕು, ಅಲ್ಲ ಅವರಿಗೊಂದು ಬಹಳ ಒಂದು ಗೌರವ ಕೊಡಬೇಕಂತ ಹೇಳಿದ್ರೆ ಅಬ್ದುಲ್ ಕಲಾಂ ಬಾತ್ ಹೆಸರು ಮಾಡ್ಬೋಯ್ತು,
ಅಬ್ದುಲ್ ಕಲಾಂ ಆದೋದ್ರ ಹೆಸರು ತಗೊಳ್ಬೋದಿತ್ತು, ಬಹಳಷ್ಟು ಮಂದಿ ಜಾಕಿರ್ ಹುಸೇನ್ ಹೆಸರು ತಗೊಳ್ಬೋದಿತ್ತು, ಬಹಳಷ್ಟು ಮಂದಿ ಇದ್ರು ಅವ್ರ ಹೆಸರು ತಗೊಳ್ಳಿಕ್ಕೆ. ಸಿಕಂದರ್ ಭಕ್ತರಿದ್ರು, ಅವ್ರು ಹಾಕೊಳ್ಬೋಗಿದ್ದು. ಯಾಕೆ ಈ ಕಾಂಟ್ರವರ್ಸಿ ಹೆಸರುಗಳನ್ನೇ ತರ್ತಾರೆ ಅಂತ ಹೇಳಿದ್ರೆ ಇದು ಒಂದು ಗಲಭೆಗೆ ಕಾರಣವಾಗ್ಲಿ ಅಂತ ಹೇಳಿ ಮಾಡ್ತಿರೋ ವಿಚಾರ. ಈ ಗಲಭೆಯನ್ನು ಮುಖ್ಯ ಉದ್ದೇಶ ಅಂತ ಹೇಳ್ತೀರಿ ನೇರವಾಗಿ. ಖಂಡಿತವಾಗಿ. ಮತ್ತೊಂದು ಹೇಳ್ತೇನೆ ನೋಡಿ, ಈಗ ಟಿಪ್ಪು ಅವರು ಒಳ್ಳೆಯವರಾಗಿರ್ಬೋದು ಕೆಟ್ಟವರಾಗಿರ್ಬೋದು, ಬೇರೆ ಆ ವಿಷಯ ಅಲ್ಲಿ ಒಂದು ಕಡೆ ಖಂಡಿತವಾಗ್ಲೂ ಗೌರವವಿದೆ, ಆ ಮಾತು ಬೇಡ ಬೇಡ. ಈಗ ಆದರೂ ಅವ್ರು ಸ್ವಲ್ಪ ಕಾಂಟ್ರವರ್ಷಿಯಲ್ ಫಿಗರ್. 2-3 ಥರದ ರೈಟಿಂಗ್ ಇದೆ. ಬ್ರಿಟಿಷರು ಒಂದು ಬರೆದಿದ್ದಾರೆ, ನಮ್ಮವರು ಬರೆದಿದ್ದಾರೆ, ಒಂದು ಹೇಳ್ತಾರೆ ಅವ್ರು ಹಾಗೆ ಮಾಡಿದ್ದಾರೆ, ಮತ್ತು ಹೀಗೆ ಮಾಡಿದ್ದಾರೆ ಅಂತೇಳಿ. ಅಂತ ಕಾಂಟ್ರವರ್ಸಿ ಇರಬೇಕಾದ್ರೆ ಅವರ ಹೆಸರನ್ನು ತಂದು ಜನಗಳ ಮಧ್ಯೆ ಗಲಭೆ ಮಾಡಿಸು ಸರಿಯಲ್ಲ. ಅಂತ ಕಾಂಟ್ರವರ್ಸಿ ಆಗ್ತಿರ್ಬೇಕು. ಭಕ್ತಿ ಇದ್ರೆ ಗೌರವ ಇದ್ರೆ ಇವರ ಮನೆಯಲ್ಲಿ ಫೋಟೋ ಹಾಕೊಂಡು ಪೂಜೆ ಮಾಡ್ಕೊಂಡಿರ್ಲಿ. ಅಲ್ಲ ಅಲ್ಪಸಂಖ್ಯಾತರಿಗೆ ಅವರಿಗೆ ಒಂದು ಗೌರವ ಕೊಡ್ಬೇಕಾ? ಬೇರೆ ಎಷ್ಟೋ ಮಂದಿ ಬೇರೆಯವರಿದ್ದಾರೆ ಅಲ್ಪಸಂಖ್ಯಾತರು, ಅವರ ಹೆಸರಲ್ಲಿ ಮಾಡಿಸ್ಬೋಯ್ತಲ್ಲ. ಅಬ್ದುಲ್ ಕಲಾಂ ಆಜಾದ್, ಸಿಕಂದರ್ ಭಕ್ತ್, ಜಾಕಿರ್ ಹುಸೇನ್, ಇದು ಬಹಳಷ್ಟು ಮಂದಿ ಇದ್ದಾರೆ. ಅವರ ಹೆಸರಲ್ಲಿ ಏನಾದ್ರು ಮಾಡ್ಬೋಯ್ತಲ್ಲ. ಇದು ಮಾಡುದು ಯಾಕೆಂತ ಹೇಳಿದ್ರೆ ಹೀಗೆ ಮಾಡಿದ ತಕ್ಷಣ ಅದಕ್ಕೆ ತೊಡಕು ಬರುತ್ತೆ. ತೊಡಕು ಬಂದ ತಕ್ಷಣ ನೋಡಿ ಬಿಜೆಪಿ ಹೀಗೆ ಮಾಡ್ತಿದ್ದಾರೆ ಎಂಬ ನಿಮ್ಮ ಮೇಲೆ ಆರೋಪಕ್ಕೆ ಮಾಡಿದ್ದಾರೆ ಅಂತ ಹೇಳ್ತೀವಿ. ಗೂಬೆ ಕೂರಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಅವರು ಹೇಳ್ತಾರೆ, ನಾವು ಒಬ್ಬ ಧೀಮಂತ ವ್ಯಕ್ತಿಯನ್ನ ಒಂದು ಜನರ ಮಧ್ಯೆ ತರಬೇಕಾಗಿತ್ತು, ಅವರ ಆಚರಣೆ ಮಾಡಬೇಕಾಗಿತ್ತು, ಬೇಕು ಅಂತ ಇವರು ಮಾಡ್ತಾ ಇದ್ದಾರೆ ಅಂತ ಅವರು ಕೂಡ ಇದೇ ಮಾತಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಅವ್ರು ಮಾಡ್ಬೇಕಾದ್ರೆ ಏನ್ ಹೇಳಿದ್ರೆ ಅವರ ಮೇಲೆ ಕೆಲವರಿಗೆ ತಪ್ಪ ಅಭಿಪ್ರಾಯ ಇದೆ. ಆ ತಪ್ಪ ಅಭಿಪ್ರಾಯ ದೂರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಲಿ. ಹೀಗೆ ಮಾಡಿ ಯಾವುದಕ್ಕೊಂದು ಸ್ಪಷ್ಟೀಕರಣ ಕೊಡ್ಬೇಕಾಗುತ್ತೆ. ಅದನ್ನಂತ ತರಲಿ. ಅದರ ಮುಂಚಿತವಾಗಿ ತಂದು ನಮ್ಮ ಅಣ್ಣ ತಮ್ಮಂದಿರು ಯಾಕೆ ಜಗಳ ಮಾಡ್ತೀರಾ? ಮುಂಚಿನ ಕಾಲದ ಇದ್ದಿದ್ದಿಲ್ಲ. ಸ್ವಾತಂತ್ರ್ಯ ಸಿಕ್ಕಿದಂತೆ ಜಾಸ್ತಿ ಆಗ್ತಾ ಹೋಗ್ತಿದೆ. ಯಾಕೆಂತ ಹೇಳಿದ್ರೆ ಅದು ಅವರ ಕಾಳುಗಳನ್ನು ಬೇಯಿಸ್ಕೊಳ್ಳಿಕ್ಕೋಸ್ಕರ ಬೇಳೆ ಬೇಯಿಸ್ಕೊಳ್ಳೋ ಕಾರ್ಯಕ್ರಮ ಇದು. ಇಂಥ ಗಲಾಟೆ ಆದ ತಕ್ಷಣ ಅದರಲ್ಲಿ ಲಾಭ ಪಡೆಯೋರು ಅವರು. ಅದಕ್ಕೋಸ್ಕರ ಅದೇನು ಹೇಳಿದ್ರಲ್ಲ, ಕೋಮುಗಲಭೆ ಆದ್ರೆ ಲಾಭ ಪಡ್ಕೊಳ್ಳೋರು ಕಾಂಗ್ರೆಸ್ನವರು. ರಾಜಕೀಯವಾಗಿ ಬೆನಿಫಿಟ್. ಯಾಕೆ ಬೇರೆ ಬಹುಸಂಖ್ಯಾತ ಹೇಳ್ತಾರೆ, ನೋಡಿ ಬೇಡಪ್ಪ ಬಿಜೆಪಿ ಗಲಾಟೆ ಮಾಡ್ತಾರೆ, ಅವ್ರಿಗೆ ಕೊಡೋದು ಬೇಡ, ಕಾಂಗ್ರೆಸ್ ಕೊಡುವ ಅಂತ ಹೇಳಿ. ಹಾಗಾದ್ರೆ ಒಂದು ಇಲ್ಲಿ ಸ್ಪಷ್ಟ, ಕಾಂಗ್ರೆಸ್ ಸರ್ಕಾರದಿಂದ ಅಲ್ಪಸಂಖ್ಯಾತರಿಗೆ ಯಾವುದೇ ಒಂದು ತೋರಿಸಿ. ನಾವು ಮತ್ತೊಂದು ಉದಾಹರಣೆ ಕೊಡ್ಲಿಕ್ಕೆ ಇಚ್ಛಿತೇನೆ ನಾನು. ಸಾಚಾ ರಿಪೋರ್ಟು ಅಲ್ಪಸಂಖ್ಯಾತರನ್ನು ಎಲ್ಲಾ ಕಡೆ ಸೇರಿಸ್ಕೊಳ್ಬೇಕು, ಎಲ್ಲ ಡಿಪಾರ್ಟ್ಮೆಂಟ್ ಸೇರಿಸ್ಕೊಳ್ಬೇಕು ಅಂತ ಹೇಳಿ ನರೇಂದ್ರ ಮೋದಿ 2002 ಚೀಫ್ ಮಿನಿಸ್ಟರ್ ಆದಾಗ ಅವರೊಂದು ಮೀಟಿಂಗ್ ಅಲ್ಲಿ ನೋಡ್ತಾರೆ, ಅಲ್ಲಿಯ ಅಲ್ಪಸಂಖ್ಯಾತ ಮುಸಲ್ಮಾನರ ಬಲ 9%. ಆದರೆ ಪೊಲೀಸ್ ಫೋರ್ಸ್ ಅಲ್ಲಿ ಖಾಲಿ 2% ಇದ್ದಾರೆ. ಇದು ಯಾಕೆ ಪ್ರಶ್ನೆ ಮಾಡ್ತಾರೆ ಅವರು ಅಧಿಕಾರಿಗಳ ಹತ್ರ. ಇಲ್ಲ ಅವ್ರನ್ನ ಜಾಸ್ತಿ ತಕೊಳ್ಳಿ ಅಂತ ಹೇಳಿ. ಕ್ರೀಮಿ ಜಾಬ್ಗಳು, ಗೌರ್ಮೆಂಟ್ ಜಾಬ್ಗಳಲ್ಲಿ ಖಾಲಿ 4% ಕೇಳ್ತಾರೆ, ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿ. ಅಲ್ಲಿ ಅವರು ಬಂದು ಅವರು CM ಬಿಡೋ ತನಕ 2% ಏನಿತ್ತು ಅದು 12% ಹೋಗಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ಕ್ರೀಮಿ ಗೌರ್ಮೆಂಟ್ ಜಾಬ್ಗಳು 18% ಹೋಗಿದೆ. ಅಲ್ಲಿರೋ ಮುಸಲ್ಮಾನರ ಪರ್ಸೆಂಟೇಜ್ 9. ಅದೇ ನೀವು ಕೇರಳದಲ್ಲಿ ನೋಡಿ, ಅಸ್ಸಾಮಿಗೆ ಹೋಗಿ ನೋಡಿ, 25-27% ಮುಸಲ್ಮಾನರಿದ್ದಾರೆ. ಅಲ್ಲಿ ಎಷ್ಟು ಪರ್ಸೆಂಟೇಜ್ ಪೊಲೀಸಲ್ಲಿದ್ದಾರೆ, ಎಷ್ಟು ಪರ್ಸೆಂಟ್ ಸರ್ಕಾರಿ ಹುದ್ದೆಯಲ್ಲಿದ್ದಾರೆ, ಟಾಪ್ ಹುದ್ದೆಯಲ್ಲಿದ್ದಾರೆ. ಹೇಳುವವರು ಮಾಡ್ತಾ ಇಲ್ಲ. ಕರ್ನಾಟಕದಲ್ಲಿ ನೋಡಿ 11% ಮುಸಲ್ಮಾನರಿದ್ದೇವೆ ನಾವು, ಎಷ್ಟು ಪರ್ಸೆಂಟ್ ಪೊಲೀಸರಿದ್ದೇವೆ? ಖಾಲಿ 4%. ಅದೇ ಅದರಲ್ಲಿ ಗುಜರಾತಲ್ಲಿ 11% ಪೊಲೀಸರಿದ್ದಾರೆ, ಸರ್ಕಾರ ಹುದ್ದೆಯಲ್ಲಿ 17% ಇದ್ದಾರೆ. ಅಲ್ಲಿಯ ಪಾಪ್ಯುಲೇಷನ್ ಇರುವುದು 9%. ಇದು ಯಾಕೆ ಅಂತ ಹೇಳಿದ್ರೆ ಇದು ಕಾಳಜಿ. ಅವರು ಹಿಂದುಳಿದಿದ್ದಾರೆ, ಹಿಂದುಳಿಬಾರದು, ಮುಂದೆ ಬರಬೇಕು, ಈ ರೀತಿಯಲ್ಲಿ ಅವ್ರನ್ನ ಮುಂದೆ ಬರ್ಸ್ಬೋದು ಅಂತ ರೀತಿಯಲ್ಲಿ ಮಾಡಿದ್ದು ನಾವು. ಅದೇ ರೀತಿ ನಮ್ಮ ಸರ್ಕಾರದ ಶ್ರಮದಲ್ಲಿ ನೀವೊಂದು RTI, ನಾನು ಹೇಳ್ತಿರೋದೀಗ ನನ್ನ ಕಿಶಿನ ತೆಗೆದು ಹೇಳ್ತಿರೋದಲ್ಲ, 12 ರೂಪಾಯಿ ಕೊಟ್ಟು RTI ರಿಪೋರ್ಟ್ ತಗೊಳ್ಳಿ, ಎಷ್ಟು ಪರ್ಸೆಂಟ್ ಯಾವಾಗ ಬಂದಿದೆ ಅಂತೇಳಿ. ನಮ್ಮ ಭಾಜಪ ಸರ್ಕಾರ ಕರ್ನಾಟಕದಿರಬೇಕಾದ್ರೆ ಎಷ್ಟು ಪರ್ಸೆಂಟ್ ಜಾಸ್ತಿ ಮುಸಲ್ಮಾನರು ಪೊಲೀಸ್ ಸೇರಿದ್ರು, ಎಷ್ಟು ಜಾಸ್ತಿ ಮುಸಲ್ಮಾನರಿಗೆ ಸರ್ಕಾರ ಹುದ್ದೆ ಸಿಗ್ತೆ ಅಂತೇಳಿ ಗೊತ್ತಾಗುತ್ತೆ. ಮಾತಿನಲ್ಲಿ ಪ್ರಯೋಜನ ಇಲ್ಲ, ಆಕ್ಷನ್ ಅಲ್ಲಿ ಪ್ರಯೋಜನ ಇರುವುದು. ಆದ್ರೆ ಒಂದು ಕಾರ್ಯಗತವಾಗಿ ಮಾಡಿ. ಕಾರ್ಯಗತ ನೋಡಿದ್ರೆ ಭಾಜಪ ಮಾಡಿದಷ್ಟು ಕೆಲಸ ಅಲ್ಪಸಂಖ್ಯಾತರಲ್ಲಿ ಮುಸಲ್ಮಾನರಿಗೆ ಮತ್ತೆ ಯಾವ ಪಕ್ಷನೂ ಮಾಡಿಲ್ಲ. ಅಲ್ಲ, ಭಾಜಪದವರು ಸಂಘ ಪರಿವಾರ, ಹಿಂದೂ ಸಂಸ್ಕೃತಿ, ಹಾಗೆ ಹೀಗೆ ಅಂತ ಹೇಳಿ ಈಗ ಇವರು ಹಿಂದುಳಿದವ್ರನ್ನ ಮತ್ತೆ ಹಿಂದಷ್ಟೇ ತಳ್ತಾ ಇದ್ರೆ, ಅಲ್ಪಸಂಖ್ಯಾತರನ್ನ ಅಲ್ಲೇ ಬಿಡ್ತಾ ಇದ್ದಾರೆ. ಖಂಡಿತ ಇವ್ರನ್ನ ನಂಬಿಕೊಂಡ್ರೆ ನಮಗೆ ಜೀವನ ಇಲ್ಲ ಅನ್ನೋ ಮಟ್ಟಿಗೆ ಇವತ್ತು ಚರ್ಚೆಗಳನ್ನ ಹುಟ್ಟು ಹಾಕಿದ್ದಾರೆ. ಖಂಡಿತವಾಗಿ. ಆದ್ರೆ ಇದಕ್ಕೆ ತಕ್ಕದಾದಂತ ಒಂದು ಸಮರ್ಥನೆಗಳು ನಿಮ್ಮಲ್ಲಿ ಬೇಕಲ್ಲ. ನೋಡಿ ಬಹಳಷ್ಟು ವರ್ಷ ಈ ತುಷ್ಟೀಕರಣ ಮಾಡಿ 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 ನಮ್ಮ ಮೇಲೆ ಏನೋ ಒಂದು ದೊಡ್ಡ ಸಿಂಹ ಹುಲಿ ಅಂತಲೇ ಮಾಡಿಟ್ಟಿದ್ದಾರೆ.
ಈಗಿನ ಕಾಲದಲ್ಲಿ ಈಗ ಬಹಳಷ್ಟು ಮಂದಿ ಆಕರ್ಷಿತರಾಗಿ ಅಲ್ಪಸಂಖ್ಯಾತ ನಮ್ಮ ಜೊತೆ ಬರ್ತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ ಹೇಳುವುದು ತಪ್ಪು, ಕಾಂಗ್ರೆಸ್ ಹೇಳಿಕೊಂಡು ಬರೋ ತಪ್ಪನ್ನು ಗೊತ್ತಾಗ್ತಾ ಇದೆ ಅವರಿಗೆ. ಅದು ಖುಷಿಯಾಗುವ ಮಾತು ಅಲ್ಲ. ಎಲ್ಲೋ ಒಂದು ಕಡೆ ನಾಳೆ ನಾಗರಿಕ ಸಮಿತಿ ಅಂತ ಒಂದು ಕಾಯ್ದೆಗಳು ಬಂದ್ರೆ ಇನ್ನೂ ಕೂಡ ನಿಮಗೆ ಹಿನ್ನಡೆಯೇ ಆಗಬಹುದಲ್ಲ ಅಂತಕ್ಕಂಥದ್ದು ನೋಡಿ. ಯಾಕೆಂದ್ರೆ ಅದನ್ನ ಎಷ್ಟು ಜನ ನಿಮ್ಮವರು ಒಪ್ಕೊಳ್ತಾರೆ. ಕಾಮನ್ ಸೀಲ್ ಕೋಡ್ ತಾನೆ, ಕಾಮನ್ ಸೀಲ್ ಕೋಡ್ ಬಂದ್ರೆ ಎಲ್ರಿಗೂ ಲಾಭವಾಗ್ತದೆ. ಈಗಲೂ ಹೋಗಿ ಒಂದು ಮುಸಲ್ಮಾನರ ಒಂದು ಹೆಂಗಸನ್ನು, ಅರಿವಿದ್ದ ಹೆಂಗಸನ್ನು ಕೇಳಿ ಕಾಮನ್ ಸೀಲ್ ಕೋಡ್ ಬೇಕಾ ಬೇಡವಾ ಅಂತ ಹೇಳಿ ಬೇಕೇನು ಹೇಳ್ತಾರೆ. ನಮ್ಗೆ ಮತ್ತೊಂದು ನಿಜವಾಗ್ಲೂ ಇಷ್ಟಪಡ್ತಾರೆ ಖಂಡಿತ. ಅದರಲ್ಲೂ ಆ ಹೆಂಗಸರು, ಹೆಣ್ಮಕ್ಳು, ಕಲಿತ ಹೆಣ್ಮಕ್ಳು. ಒಂದು ವಿಷಯ ಹೇಳ್ತೇನೆ ನಾನು, ಇಷ್ಟೆಲ್ಲ ಇವರು ಕಾಮನ್ ಸೀಲ್ ಕೋಡ್ ವಾಪಸ್ ಮಾಡ್ತಾ ಇದ್ದಾರಲ್ಲ, ಗೋವಾಗೆ ಹೋಗ್ಬೇಕು ನೀವು. ಅಲ್ಲಿ ಕಾಮನ್ ಸಿವಿಲ್ ಕೋಡ್ ಇಲ್ಲ, ಯೂನಿವರ್ಸಲ್ ಸಿವಿಲ್ ಕೋಡ್ ಅಲ್ಲಿ ಇರೋದು. ಎಲ್ರು ಸಮಾನರು, ಆಸ್ತಿ ಇದ್ರು ಮಕ್ಕಳಿಗೆ ಒಂದೇ ರೀತಿ. ಹಿಂದೂ ಲಾ, ಪರ್ಸನಲ್ ಲಾ, ಕ್ರಿಶ್ಚಿಯನ್ ಲಾ ಇಲ್ವೇ ಇಲ್ಲ. ಎಲ್ರಿಗೂ ಒಂದೇ ರೀತಿ ಒಂದು ಲಾ. ಆದ್ರಿಂದ ಒಬ್ಬ ಹಿಂದೂಗೂ ಸೇಮು, ಮುಸಲ್ಮಾನಿಗೂ ಕ್ರೈಸ್ತನಿಗೂ ಸೇಮು, ವಿಚ್ಛೇದನ ಆಗಿರ್ಬೋದು ಅಥವಾ ಆಸ್ತಿ ಬಟವಾಡ ಆಗಿರ್ಬೋದು ಸೇಮ್. ಮತ್ತೊಂದು ವಿಷಯ, ಗೋವಾದಲ್ಲಿ ಹೋಗಿ ನೋಡಿದ್ರೆ ಲಿಟಿಗೇಷನ್ ಕೇಸುಗಳಿವೆಯಲ್ಲ, ದಾವೆಗಳು ಇಲ್ಲಿಗಿಂತ 48% ಕಮ್ಮಿ. ಯಾಕೆ? ಆ ಲಾಗ್ಲಿಂದ. ಅದೇ ರೀತಿ ಪ್ರಯೋಜನಕಾರಿ ಅಂತ ಹೇಳ್ತೀರಿ. ಕಾಮನ್ ಸಿವಿಲ್ ಕೋಡ್ ಅಂತ ಏನ್ ಹೇಳಿದ್ರೆ ಎಲ್ಲಾ ಬೇರೆ ಬೇರೆ ಲಾಗಳಿಂದ, ಪರ್ಸನಲ್ ಲಾ ಇರ್ಬೋದು, ಹಿಂದೂ ಲಾ ಇರ್ಬೋದು, ಕ್ರೈಸ್ತ ಲಾ ಇರ್ಬೋದು, ಅದರಿಂದ ಬೆಸ್ಟ್ ಯಾವುದಿದೆ ಅದನ್ನು ತೆಗೆದು ಒಂದು ಲಾ ಮಾಡುದು ಅಂತ ಹೇಳಿ, ವಿಚ್ ವಿಲ್ ಬೆನಿಫಿಟ್. ಸೊ ಇದು ನಮ್ಮ ದೇಶದಲ್ಲಿ ಯಶಸ್ವಿಯಾಗಿ ಇದು ಸಾಗುತ್ತೆ ಅಂತೀರಿ? ಖಂಡಿತವಾಗಿ ಇಟ್ ವಿಲ್ ಬೆನಿಫಿಟ್ ಎವ್ರಿವನ್, ಎಸ್ಪೆಷಲಿ ದ ಬ್ಯಾಕ್ವರ್ಡ್ ಕ್ಲಾಸಸ್, ದ ವಿಮೆನ್ ಫೋಕ್. ಎಲ್ಲೋ ಒಂದ್ ಕಡೆ ನಿಮ್ಮಲ್ಲಿ ಆತಂಕವಿದೆ ಇದನ್ನ ತರೋದ್ರಿಂದ ಇನ್ನೂ ಹಿಂದೇಟ್ ಆಗ್ತಾ ಇದ್ದಾರೆ, ಇನ್ನು ನಿಮ್ಮಲ್ಲೂ ಚರ್ಚೆಗಳಾಗ್ತಾ ಇದೆ ಅಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಂದು ಹೇಳ್ತೀನಿ ನಾನು, ಇದಕ್ಕೆ ಸತ್ಯ ಹೇಳಬೇಕಾದ್ರೆ ಇದನ್ನ ಬಂದ ತಕ್ಷಣ ಇದಕ್ಕೇನೋ ಬೇರೆ ಬೇರೆ ರೂಪ ಕಟ್ತಾರೆ ನೋಡಿ, ಇವ್ರು ವಿರೋಧಿಗಳು, ಇವರು ಹಾಗೆ ಹೀಗೆ ಅಂತ ಹೇಳಿ. ಅದಕ್ಕೋಸ್ಕರ ನಾವು ಏನು ಮಾಡ್ತಿದ್ವಿ ಅಂದ್ರೆ ಎಲ್ಲರನ್ನು ಒಲಿಸಿ ಎಲ್ಲರಿಗೆ ಅರ್ಥ ಮಾಡಿ ಕರೆಕ್ಟ್ ಟೈಮಲ್ಲಿ ಅದು ತಗೊಂಡು ಬರ್ತೀವಿ. ನಾವು ಎಲ್ರಿಗೂ ಅರ್ಥವಾಗಬೇಕು. ಅರ್ಥವಾದ ನಂತರ ಖಂಡಿತ ಹೇಳ್ತಾರೆ ದುಗುಡ ಬೇಡ, ಆತಂಕ ಬೇಡ. ನೋಡಿ ಈಗ GST ಕೂಡ ನೋಡಿ ಎಷ್ಟು ಕಷ್ಟಪಡ್ತಿದ್ದೇವೆ. GST ಬಂದು ನಾವು ನಮ್ಮ ವ್ಯಾಪಾರಗಾರರಿಗೆ ಮತ್ತು ಇವನ್ನು ಕಸ್ಟಮರಿಗೆ ಎಷ್ಟು ಲಾಭವಾಗ್ಬೋದು ನೋಡಿ. ಅದೇ ರೀತಿ ಅದು ನೋಡಿ, ಅದಕ್ಕೆ ಬರಕ್ಕೆ ಬಿಡ್ತಾ ಇಲ್ಲ. ಆಗ ಹೇಳ್ತಾರೆ ಇಲ್ಲ ನೀವು ಅಪೋಸ್ ಮಾಡಿಲ್ಲ, ಯಾವುದೋ ಒಂದು ಆ್ಯಡ್ ಮಾಡಿ ಅದ್ರ ಜೊತೆಗೆ ಹೇಳಿದ್ರೆ ಅದು ಮಾಡಿಲ್ಲ. ಈಗ ಅದನ್ನು ಆ್ಯಡ್ ಮಾಡ್ಕೊಂಡು ಪೂರ್ಣವಾಗಿ ಒಂದು GST ತರ್ತಾ ಇದ್ದೀವಿ. GST ತಂದಾದ ಮೇಲೆ ಸಣ್ಣ ಮಟ್ಟದ ಮಧ್ಯಮ ವರ್ತಕರ ಕಥೆಗಳು ಹೇಗೆ ಆಗಿ ಬದಲಾಗ್ತದೆ ಅಂತಕ್ಕಂಥ ಒಂದು ಕಡೆಗೆ ಇನ್ನೂ ಕೂಡ ಚರ್ಚೆಗಳು ಇದೆ. ಅದು ಕೇವಲ ಒಂದು ಹೆದರಿಕೆ ಮಾತ್ರ, ಭಯ ಮಾತ್ರ. ಅದ್ರಲ್ಲಿ ಯಾವ ತೊಂದರೆ ಆಗುದು ಎಲ್ರಿಗೂ ಒಂದೇ ರೀತಿ ಆಗುತ್ತೆ. ಯಾಕಂದ್ರೆ ಅದು ಆದ ತಕ್ಷಣ 1 ಪಾಯಿಂಟ್ ಟ್ಯಾಕ್ಸ್ ಬರುತ್ತೆ, ಎಲ್ರಿಗೂ ಒಂದೇ. ಅದು ಇನ್ಫ್ಯಾಕ್ಟ್ ಸ್ಮಾಲ್ ಟ್ರೇಡರ್ಸ್ಗೆ ಬಹಳ ಒಳ್ಳೇದೇ. ಅದು ಸ್ಮಾಲ್ ಟ್ರೇಡರ್ಸ್ಗೆ ಒಂದು ಕೈ, ಒಂದು ಕೈ, ಎರಡನೇ ಕೈ, ಮೂರನೇ ಕೈ, ನಾಲ್ಕನೇ ಕೈ, 5ನೇ ಕೈ ಆಗೋತ್ತಿಗೆ ಸ್ಮಾಲ್ ಟ್ರೇಡರ್ಸ್ ಬರುತ್ತೆ. ಎಲ್ಲಾ ಕಡೆ ಟ್ಯಾಕ್ಸ್ ಕೊಡ್ತಾ ಬಂದ್ರೆ ಎಷ್ಟಾಗುತ್ತೆ ಅವರಿಗೆ. ಅದೇ ಫಸ್ಟ್ ಟ್ರೇಡರ್ ಅವರು ಮಾರ್ಬಿಟ್ಟು ಇವರಿಗೆ ಹೋಯ್ತಲ್ಲ ಇವರು. ಆದ್ರಿಂದ ದೊಡ್ಡವರಾಗ್ಬೋದು, ಚಿಕ್ಕವರಾಗ್ಬೋದು, ಟ್ಯಾಕ್ಸ್ ಒಂದೇ. ಎಲ್ರಿಗೂ ಒಂದು ಪಾಯಿಂಟ್ ಟ್ಯಾಕ್ಸ್ ಕೊಟ್ಟು ಬೇರೆ ಬೇರೆ ಅಸಮಾನತೆ ಇರೋದಿಲ್ಲ. ಒಂದು ಸ್ಟೇಟಿಂದ ಮತ್ತೊಂದು ಸ್ಟೇಟಿಗೆ ಅಸಮಾನತೆ ಇರಬಾರ್ದು. ಈಗ ನೋಡಿ ಕಾರ್ಗಳೆಲ್ಲ ನೋಡಿ, ಒಂದೊಂದು ಸ್ಟೇಟಲ್ಲಿ ಒಂದೊಂದು ಟ್ಯಾಕ್ಸು, ಅದೆಲ್ಲ ನಿವಾರಣೆ ಆಗ್ತದೆ ಸರಿ ಸಮಾನವಾಗಿ. ಖಂಡಿತ ಸರ್. ಈ ಎಲ್ಲ ಅಂಶಗಳನ್ನು ನೀವು ಪ್ರಚುರಪಡಿಸಬೇಕಾದ್ರೆ, ಜನರ ಮುಂದೆ ತರಬೇಕಾದ್ರೆ ನಿಮ್ಮ ಅಸ್ತಿತ್ವವನ್ನು ಇನ್ನೂ ಗಟ್ಟಿಗೊಳಿಸಬೇಕಾದ ಅನಿವಾರ್ಯತೆ ಕರ್ನಾಟಕದಲ್ಲಿದೆ. ಈಗ ಮೊನ್ನೆ ಅಷ್ಟೇ ಭಾಜಪ ವಲಯದಲ್ಲಿ ಸಾಕಷ್ಟು ಪದಾಧಿಕಾರಿಗಳ ನೇಮಕ ಆಗಿರ್ಬೋದು. ಈ ಯಡಿಯೂರಪ್ಪನವ್ರದ್ದೇ ಮತ್ತೊಂದು ಬಣ, ಅನಂತಕುಮಾರ್ ಅವ್ರದ್ದೇ ಮತ್ತೊಂದು ಬಣ. ಈಗಲೂ ಕೂಡ ನಿಮ್ಮಲ್ಲಿ ಇದು ಶಮನವಾಗದೇ ಇದ್ರೆ ನಾಳೆ ದಿವಸ ಹೇಗೆ ಭರವಸೆಯನ್ನು ಇಟ್ಕೊಳ್ತೀರಿ ನೀವು? ನನಗೆ ಗೊತ್ತಿದೆ ಹಾಗೆ ಅಲ್ಲಿ ಹಾಗೇನು ಬಣಗಳಿಲ್ಲ. ಅದು ಬಂಡಾಯ ಕೂಡ ಅಲ್ಲ. ಈ ಅಸಮಾಧಾನ ಸಹಜ ಎಲ್ಲ ಪಕ್ಷ. ಯಾಕಂದ್ರೆ ಅವರು ಮಾಡಿಟ್ಟಂತ ಪದಾಧಿಕಾರಿಗಳನ್ನ ರಿಪೀಟ್ ಮಾಡಿದ್ರಿ ಮತ್ತೊಂದು ಅವರಿಗೆ ಒಳಗಡೆ ಕೆಲವೊಂದು ಕಡೆ ಬಿಜೆಪಿಯಲ್ಲಿ KJP ಜೀವಂತವಾಗಿದೆ ಅನ್ನೋ ಮಾತಿದೆ. ಎಲ್ಲಾ ಕಡೆ ಇಂಥ ಅಸಮಾಧಾನ ಇದ್ದೇ ಇರುತ್ತೆ, ಎಲ್ಲ ಪಕ್ಷಗಳು ಇದ್ದೇ ಇರುತ್ತೆ. ಆಗ ಬೇರೊಂದು ಕಡೆ ಹೋಟೆಲ್ ಕೂತ್ಕೊಂಡು ಮತ್ತೊಂದು ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನು ಪ್ರೆಸ್ಸಿಗೆ ಹೋಗುದು ಹಾಗೆಲ್ಲ ಮಾಡೋದು ಬಂಡಾಯ ಹೇಳ್ತಾರೆ. ಇದು ಅವರೆಲ್ಲ ನಮ್ಮ ಭಾಜಪ ಕಚೇರಿಗೆ ಬಂದು ಭಾಜಪ ಕಚೇರಿಯಲ್ಲಿ ಕೂತ್ಕೊಂಡು ಭಾಜಪ ಅಧ್ಯಕ್ಷರ ಪರ್ಮಿಷನ್ ತಗೊಂಡ್ಬಿಟ್ಟು ಭಾಜಪದ 3 ಪ್ರಧಾನ ಕಾರ್ಯದರ್ಶಿಗಳು 3 ಉಪಾಧ್ಯಕ್ಷಗಳು ಮುಂದೆ ಈ ಮೀಟಿಂಗ್ ನಡೆಯಿತು. ಯಾರು ಬೇರೆ ಬೇರೆಯಾಗಿ ಅಂತ ರೀತಿಯಲ್ಲಿ ಯಾರು ಪ್ರೆಸ್ಸಿಗೆ ಹೋಗ್ಲಿಲ್ಲ. ಒಂದು ಈ ಕಡೆ ಆ ಕಡೆ ಹೋಗಿಲ್ಲ, ಬೇರೆ ಬೇರೆ ಆಗಲ್ಲ ಸುಮ್ಮನೆ ಕಟ್ ಮಾಡಕ್ಕೆ. ಆದ್ರೂ ಅದು ಬಂಡವಿಲ್ಲ. ಅದರ ನಂತರ ಅದು ಏನು ಮುಗಿಲು ಮುಟ್ಲಿಲ್ಲ, ಅದು ಸ್ಪ್ರೆಡ್ ಆಗ್ಲಿಲ್ಲ, ಅಲ್ಲಿಗೆ ಶಮನ ಆಯ್ತು. ಇದು ಯಾಕೆ ಹೇಳಿದ್ರೆ ನಾ ಮುಂಚೆ ಹೇಳಿದ ಹಾಗೆ ಸಂಘಟನೆ ಪ್ರೇರಿತವಾದ ಪಕ್ಷ ನಮ್ದು. ನಾವು ಬೆಳೆದು ಬಂದ ರೀತಿಯೇ ಬೇರೆ.
ಶಿಸ್ತು ಬಹಳ ಪ್ರಧಾನಿ ಇಲ್ಲಿ, ಬಹಳ ಪ್ರಧಾನಿ. ಆದ್ರೆ ಯಾಕೆ ರಾಜ್ಯ ಸರ್ಕಾರ ತಪ್ಪುಗಳನ್ನ ಹಿಡಿಯುವಲ್ಲಿ ಅದನ್ನು ಪ್ರತಿಭಟಿಸುವಲ್ಲಿ ಎಡುತ್ತಾ ಇದ್ರಿ? ನಿಮ್ಮ ಸಂಘಟನೆ ಎಷ್ಟು ಮಟ್ಟಿಗೆ ಗಟ್ಟಿಯಾಗಿದೆ? ಇದೇ ವಿಷಯ ಬೇರೆ ಪಕ್ಷಗಳಾಗಿದ್ರೆ ಈಗ 10 ತುಂಡಾಗ್ತಿತ್ತು. ನಮ್ಮಲ್ಲಿ ಅದಾಗಿಲ್ಲ. 10 ತುಂಡು ಆಗ್ಲಿಲ್ಲ ನಿಮ್ಮಲ್ಲಿ? ಆಗುದು ಯಾಕೆಂದ್ರೆ ಶಿಸ್ತು ಜಾಸ್ತಿ ನಮ್ಗೆ. ಕಡೆಗೆ ಎಲ್ರು ಕಣ್ಣು ಮುಂದೆ ಇದೆ ತುಂಡಾಗಿರುವುದು, ಇನ್ನೂ ಕೂಡ ತುಂಡು ಆಗೋ ಪ್ರಯತ್ನಗಳೇ ಆಗ್ತಾ ಇದೆ. ಎಲ್ಲಾಗಿದೆ, ಎಲ್ಲಿ ಅಸಮಾಧಾನ ಬಂತು ಮಾತಾಡಿದ್ವಿ ನಾವು, ಮುಗಿತಲಿಗೆ. ಅದ ನಂತರ ಯಾರು ಆ ವಿಷಯ ಆ 2 ದಿವಸದ ನಂತರ ಯಾರದೇನೋ ಮಾತಾಡಿದಾರ, ಅಸಮಾಧಾನ ವ್ಯಕ್ತಪಡಿಸಿದಾರಾ, ತುಂಡಾಗಿದ್ಯಾ, ಅದು ಎಲ್ಲರೂ ಒಟ್ಟೊಟ್ಟಿಗೆ ಕೆಲಸ ಮಾಡಿಲ್ವಾ? ಅದರ ನಂತರ ತಾನೇ ಗಣಪತಿ ವಿಚಾರ ನಡೆದು ಎಲ್ಲರೂ ಒಟ್ಟೊಟ್ಟಿಗೆ ಕೂತು ಕೈ ಹಿಡಿದು ಮಾಡಿಲ್ವಾ? ಅದು ಪಕ್ಷ, ಅದು ಶಿಸ್ತು. ಸಾಕಷ್ಟು ಗಣಗಳಾಗಿದೆ, ಬಣಗಳಾಗಿದೆ ಅಂತ. ಇಲ್ಲ, ಖಂಡಿತವಾಗಿಲ್ಲ. ನಮ್ಮ ಮನೆಯಲ್ಲಿ ತಪ್ಪಿ ಅಭಿಪ್ರಾಯ ಇದ್ರೆ ತಂದೆ ತಾಯಿ ಮಕ್ಕಳಲ್ಲಿ ಮನೆಯೊಳಗಡೆ ಕೂತ್ಕೊಂಡು ಮಾತಾಡ್ಬೋದು. ಅದು ಬೀದಿಯಲ್ಲಿ ತಂದು ಮಾತಾಡೋದಲ್ಲ ಬೇರೆ ಪಕ್ಷಗಳ ತರ ಅಲ್ಲ. ಒಂದೇ ಶಿವಮೊಗ್ಗದಲ್ಲಿ 2 ಈಶ್ವರಪ್ಪ ಬಣ ಮತ್ತೆ ಸಮನ್ವಯ ಆಗ್ತಕ್ಕಂಥ ಎಲ್ಲಿ ಬೀದಿ ಬಂದು ಮಾತಾಡಿದಾರಾ, ಬೇಗ ಮಾತಾಡಿದಾರಾ, ಅಣ್ಣ ತಮ್ಮಂದಿರ ಹಾಗೆ ಏನೋ ವ್ಯತ್ಯಾಸ ಬರುತ್ತೆ. ಈ ಕಡೆ ಡಿ.ವೈ. ಸದಾನಂದ ಗೌಡ್ರದೇ ಮತ್ತೊಂದು ಬಣವಾಗ್ತಕ್ಕಂಥದ್ದು ಖಂಡಿತವಾಗಿಲ್ಲ. ಭಿನ್ನಾಭಿಪ್ರಾಯ ಇರ್ಬೋದು ಬೇರೆ ವಿಷಯಗಳಲ್ಲಿ, ಎಲ್ಲರೂ ಒಂದೇ ರೀತಿ ಇರಲ್ಲ. ನನಗೂ ಭಿನ್ನಾಭಿಪ್ರಾಯ ಇರ್ಬೋದು, ಅಲ್ಲ ಮುಂದಿನ ದಿನಗಳು ಬರ್ಬೋದು, ಎಲ್ಲವೂ ಸರಿ ಹೋಗುತ್ತೆ ಅನ್ನೋ ವಿಶ್ವಾಸ ನಿಮಗಿದೆ? ವಿಶ್ವಾಸ ಇದೆ. ಎಸ್ ಸರ್. ಹಾಗಾದ್ರೆ ರಾಜ್ಯ ಸರ್ಕಾರದಲ್ಲಿ ಸಾಕಷ್ಟು ತೊಡಕುಗಳು, ಸಾಕಷ್ಟು ಸಮಸ್ಯೆಗಳು ಈಗ ಇದೆ. ಯಾಕೆ ನೀವು ಮತ್ತೆ ಮತ್ತೆ ಅವರದ್ದು ತಪ್ಪುಗಳನ್ನ ಎತ್ತಿ ತೋರಿಸುವಲ್ಲಿ ವಿಫಲತೆ ಹೊಂದ್ತಾ ಇದ್ರಿ? ಯಾಕಂದ್ರೆ ನಿಮ್ಮಲ್ಲಿ ಬಣಗಳದೇ ಇಲ್ಲದೆ ಇದ್ರೆ, ಸಂಘಟನೆ ಗಟ್ಟಿಯಾಗಿದ್ರೆ, ಇದನ್ನು ನಿಮ್ಮ ಯಡಿಯೂರಪ್ಪನವ್ರನ್ನ ಜೈಲಿಗೆ ಕಳಿಸುವಷ್ಟರ ಮಟ್ಟಿಗೂ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡಿ ಯಶಸ್ವಿ. ನಾವು ಒಂದು ಹೇಳ್ತೇನೆ, ಕಾಂಗ್ರೆಸ್ ಮಾಡಿದೆಲ್ಲ, ಅದು ಬೇರೆ ಮಾಡಿ ವಿಷಯ. ಖಂಡಿತ ಬೇರೆ ಬೇರೆ ನಿಮ್ಮ ಪ್ರತಿಭಟನೆ ಆ ಮಟ್ಟಿಗೆ ಯಾಕಿಲ್ಲ? ನಾವು ವಿಫಲತೆ ಕಂಡಿಲ್ಲ ಅಂತ ಹೇಳೋದಕ್ಕೆ ಕಾರಣ, ಮೊನ್ನೆ ನಾವು ಒಟ್ಟಿಗೆ ಸೇರಿ ನಾವು ಮಾಡಿದ ಒಂದು ಪ್ರತಿಭಟನೆಗೋಸ್ಕರ ಜಾರ್ಜ್ ಎಲ್ಲಾ ಊರಿನ ಕಾಲೇಜುಗಳಲ್ಲಿ ಎಲ್ಲಾ ಯೂತ್ಸ್ಗಳು ಸಾಕಷ್ಟು ಆದ್ಮೇಲೆ ನಿಮಗೆ ಅದಕ್ಕೆ ಪ್ರೇರಿತ ಯಾರು, ಪ್ರೇರಣೆ ಕೊಟ್ಟವರು ಯಾರು, ಅದನ್ನು ಮುಂದುವರಿಸಿದ ಕಾರಣಕರ್ತ ಪ್ರತಿ ಊರಲ್ಲಿ ನಾವೆಲ್ಲರೂ ಅವ್ರು ಹೇಳ್ತಾರೆ ನಾವು ಭಾಜಪದವರ ಮಾತು ಕೇಳಿ ರಾಜೀನಾಮೆ ಅದು ಹೇಳಲೇಬೇಕಾಗುತ್ತೆ. ಸಿದ್ದರಾಮಯ್ಯ ಹೇಳ್ತಾರೆ ಕೆಳಗೆ ಬಿದ್ರು ಮೂಗು ಮೇಲೆ ಗಾದೆ ಇದೆಯಲ್ಲ, ಆ ರೀತಿ ಕೆಳಗೆ ಬಿದ್ರು ಮೂಗು ಮೇಲೆ ಅಂತ, ಅದೇ ರೀತಿ ನೋಡಿ ನಾವು ಎಲ್ಲ ಕಡೆ ಹೋಗ್ಬಿಟ್ಟು ಸಂಘಟನೆ ಮಾಡಿದ್ವಿ. ನಾವು ಯುವಕರ ಹತ್ರ ಮಾತಾಡಿದ್ವಿ, ಕಾಲೇಜ್ ವಿದ್ಯಾರ್ಥಿಗಳ ಮಾತಾಡಿದ್ವಿ, ತಾಯಂದಿರ ಹತ್ರ ಮಾತಾಡಿದ್ವಿ, ಬೇರೆ ಬೇರೆ ಕಡೆ ಹೋಗಿ ಅವ್ರಿಗೆ ಅರ್ಥ ಮಾಡಿ ಕೊಟ್ವಿ. ಅದರ ನಂತರ ಅವ್ರು ಬೀದಿಗಿಳಿದ್ರು. ನಮ್ಮ ಪ್ರೇರಣೆ, ನಮ್ಮ ಸಂಘಟನೆ ಮಾಡಿದ ವಿಷಯ ಇದು. ಎಸ್ ಸರ್. ಹಾಗಾದ್ರೆ ನಿಮ್ಮ ನಿರೀಕ್ಷೆ, ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಭರವಸೆ, ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಎಷ್ಟು ಸೀಟ್ಗಳನ್ನ ಗೆಲ್ಲಬಹುದು ಅಂತ? ನಮ್ಮ ಗುರಿ 150. ಬಿಜೆಪಿ ಗುರಿ 150 ಇದೆ. ಅದನ್ನು ಮುಟ್ಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಪಡ್ತಾ ಇದ್ದೀವಿ, ಮುಟ್ಬೋದು. ಈಗ ಸದ್ಯದ ಸಮಸ್ಯೆಗಳಲ್ಲಿ ಹೋರಾಟ ಮಾಡೋದಕ್ಕೆ ಏನೇನು ಸಿದ್ಧತೆಗಳನ್ನ ನೀವು ಕೊನೆಯದಾಗಿ ಮಾಡ್ಕೊಂಡಿದ್ದೀರಿ? ಎಲ್ಲ ಸಿದ್ಧತೆಗಳನ್ನು ಮಾಡ್ತಾ ಇದ್ದೀವಿ. ನಾವು ಎಲ್ಲರೂ ಒಂದು ಕಟ್ಟಾಗಿದ್ದೀವಿ. ಎಲ್ಲ ಸಿದ್ಧತೆಗಳು ಏನೇನು ತಪ್ಪುಗಳು ಅವ್ರು ಮಾಡಿದ್ದಾರೆ ಅದನ್ನು ಪಟ್ಟಿ ಮಾಡ್ತೀವಿ. ವಿಶೇಷವಾಗಿ ನಿಮ್ಮ ವಕ್ಫ್ಗೆ ನೋಡೋದೇ ಆದ್ರೆ ಅದಕ್ಕೆ ಬೇಕಾದಂತ ನ್ಯಾಯವನ್ನು ಒದಗಿಸಲಿಕ್ಕೆ ಬೇಕಾದಂತ ತಯಾರಿಗಳು ನಡೀತಾ ಇದೆಯಾ? ಇಲ್ಲಿ ಅದು ಆಗ್ತಾ ಇದೆ. ಆದ್ರೆ ಬಹಳಷ್ಟು ವಿಷಯಗಳು ಕೇಳಿ ಬರ್ತಿಲ್ಲ, ಮಾಡ್ಲಿಕ್ಕಿಲ್ಲ ಹಾಗೆ ಅಂತೇಳಿ. ನಮ್ಮಲ್ಲಿ ಅಂತ ತಪ್ಪು ಕೆಲಸ ಮಾಡ್ಲಿಕ್ಕಿಲ್ಲ ಅಂತ ಮಾಡಿದ್ರೆ ನಮ್ಮಂತವ್ರು ಖಂಡಿತ ಪ್ರತಿಭಟಿಸ್ತೇವೆ, ಎದುರು ಬಂದು ಪ್ರತಿಭಟಿಸ್ತೇವೆ. ನಾವು ಪಕ್ಷ ಅಂದ್ರೆ ಸಂಘಟಿತ ಪ್ರೇರಿತವಾದ ಪಕ್ಷ. ನಾನು ಮೊದಲು ಸಂಘಟನೆ ಇದ್ದವನು, ಅದರಂತ ಪಕ್ಷಕ್ಕೆ ಬಂದವನು ನಾನು. ಆದ್ದರಿಂದ ನನಗೂ ಅಲ್ಲಾದ್ರೂ ಅದು ಅನಿಸಿಕೆ ಆದರೆ, ಇಲ್ಲ ಮಾಡ್ತಾ ಇಲ್ಲ ಅಂದ್ರೆ ನಾನು ಪ್ರತಿಭಟನೆ ಮಾಡೋದು ಖಂಡಿತ, ಒಳಗೆ ನುಗ್ಗಿ ಪ್ರತಿಭಟನೆ ಮಾಡ್ತೇನೆ, ಮತ್ತು ಬೇಕಾದ ಕಾರ್ಯಗಳು ಮುಂದೆ ಮಾಡ್ತೇನೆ ನಾನು. ಎಸ್ ಸರ್. ಸಾಕಷ್ಟು ವಿಚಾರಧಾರೆಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರೆ, ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕಾಗಿ ತಮಗೆ ಸಾಕಷ್ಟು ಧನ್ಯವಾದ. ನಮಸ್ತೆ. ಎಸ್ ವೀಕ್ಷಕರೇ, ಈ ವಿಶೇಷ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಇವತ್ತು ಅನ್ವರ್ ಮಣಿಪಾಡಿಯವರು ಸಾಕಷ್ಟು ವಿಚಾರಧಾರೆಗಳನ್ನು, ಅದು ವಕ್ಫ್ ಆಗಿರ್ಬೋದು ಅಥವಾ ಅಲ್ಪಸಂಖ್ಯಾತರಿಗೆ ಕುರಿತಂಥ ಒಂದಷ್ಟು ಮೀಸಲಾತಿಗಳು ಆಗಿರ್ಬೋದು, ಸೌಲಭ್ಯಗಳಾಗಿರ್ಬೋದು, ಅದರಲ್ಲಿ ಆಗ್ತಕ್ಕಂಥ ಹಗರಣಗಳಾಗಿರ್ಬೋದು, ಜೊತೆಗೆ ಏನು ಕರ್ನಾಟಕದಲ್ಲಿ ಈಗ ಭಾಜಪ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಅವರದ್ದೇ ಆದಂಥ ಅಸ್ತಿತ್ವದಲ್ಲಿ ಏನು ಏರುಪೇರುಗಳನ್ನ ಕಂಡುಕೊಳ್ತಾ ಇದ್ದಾರೆ, ಇವೆಲ್ಲ ವಿಚಾರಧಾರೆಗಳನ್ನ ಮುಕ್ತ ಮನಸ್ಸಿನಿಂದ ಸಾಕಷ್ಟು ಹಂಚಿಕೊಂಡ್ರೆ ನಮ್ಮ ಜೊತೆಗೆ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನಾ ಟಿವಿ. ನಮಸ್ತೆ.